ಆದರಣೀಯ ಬಂಧುಗಳೇ, ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈ ದೇಶದ ಬೃಹತ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಪರಮೋಚ್ಚ ನಾಯಕ ಸನ್ಮಾನ್ಯ ರಾಹುಲ್ ಗಾಂಧೀಜಿ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಕೋರುವುದರೊಂದಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಶೇಷವಾಗಿ ನಮ್ಮ ರಾಜ್ಯದ ಹೆಮ್ಮೆಯ ಇಂಜಿನಿಯರಿಂಗ್ ಕಾಲೇಜ್ ಸಹ್ಯಾದ್ರಿಯ ನಮ್ಮ ವಿದ್ಯಾರ್ಥಿಗಳಿಂದ ಒಂದೇ ಮಾತುಗಳ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ. ವಂದೇ ಮಾತರಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾ ಉದಿತಯಾಮಿನೀ ಪುಲ್ಲಕುಸುಮಿತಾ ಧ್ರುವದರ್ಶೋಮಿನೀ ಸುಹಾಸಿನಿ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ವಂದನೆಗಳು ನಮ್ಮ ವಿದ್ಯಾರ್ಥಿ ಸ್ನೇಹಿತರಿಗೆ. ತಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರುವಾದಂತಹ ಸನ್ಮಾನ್ಯ ಕೆ ಹರೀಶ್ ಕುಮಾರ್ ರವರು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಬೋಲೋ ರಾಹುಲ್ ಗಾಂಧಿ ಜಿ ಕಿ, ಬೋಲೋ ಡಿ.ಕೆ. ಶಿವಕುಮಾರ್ ಕಿ. ಬಂಧುಗಳೇ, ಇವತ್ತಿನ ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಪ್ರಯುಕ್ತವಾಗಿ ನಮ್ಮ ನಾಯಕರು ರಾಹುಲ್ ಗಾಂಧೀಜಿಯವರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇಟ್ ಈಸ್ ಮೈ ಪ್ರಿವಿಲೇಜ್ ಅಂಡ್ ಆನರ್ ಟು ವೆಲ್ಕಮ್ ಅವರ್ ಲೀಡರ್ ಶ್ರೀ ರಾಹುಲ್ ಗಾಂಧೀಜಿ, ದ ಐಕಾನ್ ಹೂ ಮೇಡ್ ಇಂಡಿಯಾ ಯುನೈಟೆಡ್ ಫ್ರಮ್ ಕನ್ಯಾಕುಮಾರಿ ಟು ಕಾಶ್ಮೀರ್ ಬೈ ಭಾರತ್ ಜೋಡೋ ಯಾತ್ರಾ, with dedication to serve the nation to the greatest heights. He is the leader who propagates harmony, Sarva Dharma Samabhava and patriotism. A warm welcome to Rajiv ji sir. ಶ್ರೀ ಕೆ.ಸಿ. ವೇಣುಗೋಪಾಲ್ ಜಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಾಗೂ ರಾಜ್ಯಸಭಾ ಸದಸ್ಯರು ನಮ್ಮ ವೇದಿಕೆಯಲ್ಲಿದ್ದಾರೆ. ಶ್ರೀ ವೇಣುಗೋಪಾಲ್ ಜಿ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಕೂಡ ತಮ್ಮನ್ನೆಲ್ಲ ಉತ್ಸಾಹದಿಂದ ಈ ರಾಜ್ಯದಲ್ಲಿ ಕಾರ್ಯಕರ್ತರನ್ನು ಹೊಡೆದೆಬ್ಬಿಸಿ ಕಾಂಗ್ರೆಸ್ ಪಕ್ಷದ ಆಡಳಿತಕ್ಕೆ ತರಬೇಕು ಅನ್ನುವಂತಹ ಒಂದು ದೃಢ ಹೆಜ್ಜೆಯನ್ನಿಟ್ಟು ಈ ರಾಜ್ಯದಾದ್ಯಂತ ಓಡಾಡಿಕೊಂಡು ಕಾರ್ಯಕರ್ತರ ಪಕ್ಷಕ್ಕೆ ಸಜ್ಜುಗೊಳಿಸ್ತಾ ಇದ್ದಾರೆ. ಚುನಾವಣೆಗೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಜಿ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಮಣ್ಣಿನ ಮಗ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕರ್ನಾಟಕ ವಿರೋಧ ಪರಿಷತ್ನ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಹಿರಿಯ ನಾಯಕರು, ವರಿಷ್ಠ ನಾಯಕರಾದ ಸನ್ಮಾನ್ಯ ಶ್ರೀ ಡಿ.ಕೆ. ಹರಿಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶಾಸಕರು, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಜಾನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತ. ವೇದಿಕೆಯಲ್ಲಿರುವ ಎಲ್ಲ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ರಾಜ್ಯದ ನಾಯಕರಿಗೆ, ಜಿಲ್ಲಾ ನಾಯಕರಿಗೆ ಹಾಗೂ ಎಲ್ಲ ಗೌರವಾನ್ವಿತರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಈ ಬೃಹತ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು, ಸದಸ್ಯರು, ಕಾಂಗ್ರೆಸ್ ಅಧ್ಯಕ್ಷರು, ಜನಪ್ರತಿನಿಧಿಗಳು ಹಾಗೂ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳು ಸಂಖ್ಯೆಯಲ್ಲಿ ತಾವಿಲ್ಲಿ ಈ ಕಾರ್ಯಕ್ರಮವನ್ನು
ಮೋದಿ ಮುಖ್ಯಮಂತ್ರಿಗಳು ಸಿಇಟಿ ಮೂಲಕ ಬಡ ಜನರಿಗೆ ಒಂದು ಆಶೀರ್ವಾದವನ್ನಾಗಿ ಮೂಡಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕ ಡಾಕ್ಟರ್ ವೀರಪ್ಪ ಮೊಯ್ಲಿ ನಮ್ಮೊಂದಿಗೆ ಮಾತಾಡ್ತಾರೆ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಗೆ ಈ ಒಂದು ಬೃಹತ್ ಸಭೆ ನಮ್ಮ ಚುನಾವಣೆ ಒಂದು ಸಮಯದಲ್ಲಿ ಸೇರ್ತಾ ಇದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಅಪೇಕ್ಷೆ ಪಡುವುದಿಲ್ಲ. ಆದರೆ ಅಥವಾ ಈ ಕರಾವಳಿ ತೀರ ಇದು ಬಿಜೆಪಿಯ ಕೋಟೆ ಅಂತ ಹೇಳಿರ್ತಕ್ಕಂಥ ಮಾತನ್ನ ಬಿಜೆಪಿಯವರು ಹೇಳ್ತಾರೆ. ಆದ್ರೆ ನಾನು ಕೂಡ 50-55 ವರ್ಷಗಳ ರಾಜಕೀಯವನ್ನ ಈ ದೇಶದಲ್ಲಿ ಮಾಡಿದ್ದೇನೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4-5 ಸಾರಿ 2 ಜಿಲ್ಲೆಯ 15 ಅಸೆಂಬ್ಲಿ ಸೀಟ್ಗಳಲ್ಲಿ 15 ಸೀಟ್ಗಳು ಕೂಡ ಕಾಂಗ್ರೆಸ್ ಜನತೆಯಲ್ಲಿ ಹಾಕಿ ನಾವು ಗೆದ್ದಂತ ಒಂದು ಪ್ರಸಂಗಗಳು ಇಲ್ಲಿದೆ. ಅದೇ ಪ್ರಕಾರ 3 ಲೋಕಸಭೆಯಲ್ಲಿ ಕೂಡ ಗೆದ್ದಂತ ಒಂದು ಪರಂಪರೆ ನಮ್ಮ ಜಿಲ್ಲೆಗಿದೆ, ನಿಮಗಿದೆ, ಕಾಂಗ್ರೆಸ್ ಪಕ್ಷಕ್ಕಿದೆ. ಪರಂಪರೆಯನ್ನ ಮತ್ತೆ ಮರುಕಳಿಸಬೇಕು. ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಭ್ರಷ್ಟಾಚಾರ, ಆಷಾಢಭೂತಿತನ, ಸುಳ್ಳಿನ ಸರಮಾಲೆ, ಒಂದು ರೀತಿಯ ಕಾರ್ಮೋಡದಂತೆ ದೇಶದ ದೇಶವನ್ನ ಕವಿದಿರತಕ್ಕಂಥ ಸಂದರ್ಭದಲ್ಲಿ ಸತ್ಯ, ಪ್ರಾಮಾಣಿಕತೆ ಮತ್ತು ನೇರ ಮಾತುಕತೆಯ, ನೇರ ನಡವಳಿಕೆಯ ಒಬ್ಬ ಮುಖಂಡರು ನಮ್ಮ ರಾಷ್ಟ್ರದಲ್ಲಿದ್ದರೆ ಆ ಆಶಾ ಕಿರಣ, ಧ್ರುವ ನಕ್ಷತ್ರ ನಮ್ಮ ರಾಹುಲ್ ಗಾಂಧಿಯವರು. ಇವತ್ತು ಮೆಚ್ಚಿದ್ದಾರೆ. ಏನು ಅವರು ಭಾರತ್ ಜೋಡೋ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ರು, ಯಶಸ್ವಿಯಾಗಿ ಮಾಡಿದ್ರು. ಇದು ಭಾರತದ ಇತಿಹಾಸದಲ್ಲೇ ಪ್ರಪ್ರಥಮ ಮತ್ತು ಅದ್ವಿತೀಯ. ಆದ್ರಿಂದ ಅವರ ನಾಯಕತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಮುಂದುವರಿತಾ ಇದೆ. ಈ ಜಿಲ್ಲೆ ಅಥವಾ ಕರಾವಳಿ ತೀರ ಅತ್ಯಂತ ಶಾಂತ ಸ್ವಭಾವದಿಂದ, ಒಂದು ಸೌಹಾರ್ದತೆಯಿಂದ, ಒಂದು ಕಮ್ಯುನಲ್ ಸೌಹಾರ್ದತೆಯಿಂದ ಯಾವಾಗಲೂ ಕೂಡ ನಿರಂತರವಾಗಿ ಜಿಲ್ಲೆ. ರಾಣಿ ಅಬ್ಬಕ್ಕನ ಕಥೆಯನ್ನೇ ತೆಗೆದುಕೊಳ್ಳಿ. ರಾಣಿ ಅಬ್ಬಕ್ಕ ಪೋರ್ಚುಗೀಸನ್ನು ಸೋಲಿಸಿದ್ದು ಹೇಗೆ ಅಂತ ಹೇಳಿದ್ರೆ, ಅವರ ಸೈನ್ಯದಲ್ಲಿದ್ದವರು ಯಾರು ಅಂತ ಹೇಳಿದ್ರೆ ಮೊಘಲರು ಮತ್ತು ಬ್ಯಾರಿಗಳು, ಮುಸ್ಲಿಂ ಬಾಂಧವರು. ಈ ಒಂದು ಸೈನ್ಯದ ಬಲದಿಂದ ಇಲ್ಲಿ ಪೋರ್ಚುಗೀಸ್ ಅವರನ್ನು ಸೋಲಿಸಿದ್ರು ಮಾತ್ರ ಅಲ್ಲ, ಬ್ರಿಟಿಷರ ಲಂಡನ್ನ ರೆಕಾರ್ಡ್ಗಳಲ್ಲಿ ಬರೆದ್ರು ಏನಂತ ಹೇಳಿದ್ರೆ, ನಾವು ಬ್ರಿಟಿಷರಾಗ್ಲಿ ಯಾರಾಗ್ಲಿ ಈ ಜಿಲ್ಲೆಗೆ ಪ್ರವೇಶ ಆಗಬೇಕಾದ್ರೆ ಬಹಳ ಜಾಗ್ರತೆಯಿಂದ ಇರಬೇಕಾಗ್ತದೆ. ಇಲ್ಲಿ ಆ ಒಗ್ಗಟ್ಟಿದೆ, ಐಕ್ಯತೆ ಇದೆ, ಅಥವಾ ಒಂದು ಜಾತಿಯ ಮತ್ತು ಮತೀಯವಾದಂತ ಸೌಹಾರ್ದತೆ ಇರುವಂತ ಒಂದು ಭದ್ರ ಕೋಟೆ ಇದ್ದಂತ ಈ ಜಿಲ್ಲೆಗೆ ಪ್ರವೇಶ ಅನುಮಾನ ಪಟ್ಟಂತ ಬ್ರಿಟಿಷರು ಇಡೀ ರಾಷ್ಟ್ರದ ಅವರು ಬ್ರಿಟಿಷರು ಎಲ್ಲಾ ಜಾಗವನ್ನು ಆಕ್ರಮಿಸಿದ್ರು. ಆದರೆ ಇಡೀ ರಾಷ್ಟ್ರದ ಇತಿಹಾಸದಲ್ಲಿ ಕಟ್ಟ ಕಡೆಗೆ ಪ್ರವೇಶ ಮಾಡಿದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ಅದೇನು ತೋರಿಸ್ತದೆ ಅಂತ ಹೇಳಿದ್ರೆ, ಆ ಸೌಹಾರ್ದತೆಯ ಕೋಟೆಯನ್ನ ಅನೇಕ ಶತಮಾನಗಳ ತನಕ ಕಟ್ಟಿದಂತ, ನಿರ್ಮಾಣ ಮಾಡಿದಂತ ಕೀರ್ತಿ ಈ ಭಾಗದ ಜನರಿಗೆ ಇದೆ ಅಂತೇಳಿ ಆ ನೆಮ್ಮದಿಯನ್ನು ಕದಲಿಸಲಿಕ್ಕೆ ಇವತ್ತು ದಿನನಿತ್ಯ ಅಶಾಂತಿಯಿಂದ ಜನ ಇರಲಿಕ್ಕೆ ಇವತ್ತು ಯಾವ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡುತ್ತೆ ಅಂತ ಬಿಜೆಪಿಯನ್ನು ಹೊಡೆದೋಡಿಸತಕ್ಕಂತ ರಣಕಹಳೆಯನ್ನ ಈ ವೇದಿಕೆಯಿಂದ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ತಾವು ರಣಕಹಳೆಯನ್ನು ಊದಬೇಕು ಅಂತೇಳಿ ಕೂಡ ನಮ್ಮ 2 ಜಿಲ್ಲೆಯ ಕರಾವಳಿ ಪ್ರದೇಶದ ನಮ್ಮ ಮತದಾರರನ್ನು ಮುಖ್ಯವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ಭ್ರಷ್ಟಾಚಾರ ತುಂಬಿ ತುಳುಕಿದೆ. ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ, ರಾಷ್ಟ್ರದ ಸರ್ಕಾರ ಬಡವರಾಗ್ತಾ ಇದೆ. ಕೋವಿಡ್ ಸಮಯದಲ್ಲ ಇವತ್ತಿಗೆ ಸುಮಾರು 17 ಕೋಟಿ ಅತ್ಯಂತ ಕಡುಬಡವರು ನಮ್ಮ ರಾಷ್ಟ್ರದಲ್ಲಿದ್ದಾರೆ. ತಮ್ಗೆ ಗೊತ್ತಿರುವುದು, ಇಡೀ ಜಗತ್ತಿನ ಅತ್ಯಂತ ಹೆಚ್ಚು ಕಡು ಬಡವರಿದ್ದಂತ ಒಂದು ರಾಷ್ಟ್ರ ಅಂತ ಹೇಳಿದ್ರೆ ನಮ್ಮ ಭಾರತ. ಅದಕ್ಕೆ ಮುಖ್ಯ ಕಾರಣ ಈ ದೇಶವನ್ನ ಆಳತಕ್ಕಂಥ ಬಿಜೆಪಿ ಪಕ್ಷ. ಅದರಲ್ಲಿ ಕೂಡ ನರೇಂದ್ರ ಮೋದಿ ಶ್ರೀಮಂತರನ್ನು ಮಾಡಿ, ಬಡವರನ್ನು ಮತ್ತು ಕೂಡ ಕೆಳಬಾಗಿಗೆ ಮಾಡಿ, ಶಾಂತಿ ಸಮಾಧಾನವನ್ನು ಕದಡತಕ್ಕಂಥ ದುಷ್ಟ ಕೆಲಸವನ್ನು ಮಾಡತಕ್ಕಂಥ ಬಿಜೆಪಿಯನ್ನು ಕರ್ನಾಟಕದಿಂದ ಓಡಿಸಬೇಕು. ಯಾವಾಗಲೂ ಕೂಡ ಕರ್ನಾಟಕದಲ್ಲಿ
ಗೆದ್ರೆ ಸರ್ಕಾರ ಮಾಡಿದ್ರೆ ಮುಂದೆ ಬರತಕ್ಕಂಥ ಲೋಕಸಭೆ ಕೂಡ ಕಾಂಗ್ರೆಸ್ ಜಯಭಾರಿಯನ್ನು ಬಾರಿಸದೆ ಎಂಬುದನ್ನು ತಿಳ್ಕೊಳ್ಬೇಕಾಗ್ತದೆ. ಈಗ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಇಡೀ ಕರ್ನಾಟಕದ ಸುತ್ತ ಇರ್ಬೋದು, ಗಾಬರಿ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಅವರು ಸುತ್ತಾಡಿದಂತ 18 ರಾಜ್ಯಗಳಲ್ಲಿ ಕೂಡ ಬಿಜೆಪಿ ನೆಲೆ ಕಚ್ಚಿದೆ. ಆದರೆ ಅನೇಕ ವಾಮ ವಿಧಾನಗಳಿಂದ ಅವರು ಕೆಲವು ಸರ್ಕಾರಗಳನ್ನ, ಮಧ್ಯಪ್ರದೇಶ ಸರ್ಕಾರ ನಾವು ಗೆದ್ದಿದ್ದೇವೆ. ಆದರೆ ಅದನ್ನ ಆಪರೇಷನ್ ಕಮಲ ಮೂಲಕ ಕದ್ದುಕೊಳ್ಬಹುದು. ಅನೇಕ 18 ರಾಜ್ಯಗಳಲ್ಲಿ ಇವತ್ತು ಗೆಲ್ಲುವುದಿದ್ರೆ ಈಗ 19ನೇ ರಾಜ್ಯ ಗೆಲ್ಲತಕ್ಕಂಥ ರಾಜ್ಯ ಅದು ಕರ್ನಾಟಕ ಕಾಂಗ್ರೆಸ್ಸಿನ ವಶ ಆಗ್ತದೆ. ಅದರ ರಣಕಾಳೆಯನ್ನ ನಮ್ಮ ಈ ಜಿಲ್ಲೆಯಿಂದ ಮಾಡ್ತೇವೆ. ರಾಣಿ ಅಬ್ಬಕ್ಕ ದೇವಿಯ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಹಿಂದೂಗಳು ಅಥವಾ ಮೊಗವೀರರು ಅಥವಾ ನಮ್ಮ ಮುಸಲ್ಮಾನರು ಒಟ್ಟು ಸೇರಿ ಏನು ಪೋರ್ಚುಗೀಸರನ್ನು ಸೋಲಿಸಿದ್ರು, ಅದೇ ರೀತಿಯಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬಿಜೆಪಿಯನ್ನು, ಕಮ್ಯುನಲ್ ಪಕ್ಷವಾದಂತಹ ಬಿಜೆಪಿಯನ್ನ ಸೊನೆಬಡೆಯತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡಬೇಕು. ನಾವು ಅಭಿವೃದ್ಧಿ ಮಾಡಬೇಕು, ಜನಗಳಿಗೆ ಕೆಲಸ ಕೊಡಬೇಕು, ಜನಗಳಿಗೆ ಉದ್ಯೋಗವನ್ನು ಕೊಡಬೇಕು. ಅದೆಲ್ಲ ಈಗ ನಾಶ ಆಗಿದೆ. ಒಂದು ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮಾಡಿದ ಮೇಲೆ ಒಂದೇ ಒಂದು ದೊಡ್ಡ ಕೈಗಾರಿಕೆ ಮಾಡಲಿಲ್ಲ. ಏನಾದರೂ ದೊಡ್ಡ ಕೈಗಾರಿಕೆ ಮಾಡಿದ್ರೆ MRP ಮಾಡಿದ್ರೆ ಅದು ಕಾಂಗ್ರೆಸ್ ಮಾಡಿದೆ. ವಿಜಯನಗರ ಸ್ಟೀಲ್ ಪ್ಲಾಂಟ್ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ. ಅಥವಾ ಟೊಯೋಟಾ ಅಂತ ಕಾರ್ನ ದೊಡ್ಡ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರೆ ಅದು ಕಾಂಗ್ರೆಸ್ ಮಾಡಿದೆ. ಆದರೆ ಕಾಂಗ್ರೆಸ್ಗೆ ಇಂಥ ಬೆಳವಣಿಗೆಯ ಅಭಿವೃದ್ಧಿಯ ದೊಡ್ಡ ಒಂದು ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು. ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮ ಹತ್ರ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಗೌರವಾನ್ವಿತರಿಗೆ. ಕಂಡ ನೇರ ದಿಟ್ಟ ನಿರಂತರತೆಯ ಹರಿಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. बोलो भारत माता की. ಕೆಲಸಲ್ಲ ಸರಿಗೆ ಜೋಡೋ 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 ಜೋಡೋ. ಬಂಧುಗಳೇ, ವೇದಿಕೆಯಲ್ಲಿರುವಂತಹ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧೀಜಿಯವರೇ, ವೀರಪ್ಪ ಮೊಯ್ಲಿ ಸಾಹೇಬ್ರೆ, ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ನಮ್ಮ ಅಭ್ಯರ್ಥಿಗಳೇ, ನಾಯಕರುಗಳೇ, ಮುಖ್ಯವಾಗಿ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ತರಲೇಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತ ಮುಖಂಡಗಳೇ, ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ. ಇವತ್ತು ಈ ಸಹ್ಯಾದ್ರಿ ಮೈದಾನದಲ್ಲಿ ಒಂದು ಇತಿಹಾಸವನ್ನ ಸ್ಥಾಪನೆ ಮಾಡಲಿಕ್ಕೆ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಈ 10ನೇ ತಾರೀಕು ಏನು ನಡೆಯುವಂತ ಮಹಾ ಚುನಾವಣೆ ಇದೆ, ಇದು ಪ್ರಜಾಪ್ರಭುತ್ವದ ಹಬ್ಬ ಮಾತ್ರ ಅಲ್ಲ, ಇಲ್ಲಿ ಮತ ಹಾಕುವಂತ ದಿನ ಅಲ್ಲ. ಈ 10ನೇ ತಾರೀಕು ಏನು ಈ ಮತ ಇದೆ, ನಿಮ್ಮ ಮತ ನಿಮ್ಮ ಜೀವನದ ಒಂದು ಬದಲಾವಣೆ ಮಾಡುವಂತ ಒಂದು ದಿನ. ಕರ್ನಾಟಕ ರಾಜ್ಯಕ್ಕೆ ಹೊಸ ದಿಕ್ಕನ್ನು ಕೊಡುವಂತ ದಿನ. ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟಾಚಾರವನ್ನ ಬಡಿದು ಓಡಿಸುವಂತ ಒಂದು ದಿನ. ನಿಮ್ಮೆಲ್ಲರ ಕುಟುಂಬಕ್ಕೆ ಬೆಳಕನ್ನ ಕೊಡುವಂತ ದಿನ. ಆ ದಿನ ನಿಮ್ಮ ಕೈಯಲ್ಲಿ, ನಿಮ್ಮ ಹಸ್ತದಲ್ಲಿ, ನಿಮ್ಮ ಬೆರಳ ಮುಖಾಂತರ ಆಗಲಿದೆ ಅಂತ ಹೇಳಲಿಕ್ಕೆ ನಾನು ನಿಮ್ಮನ್ನು ನಿಂತಿದ್ದೇನೆ. ಈಗ ರಾಹುಲ್ ಗಾಂಧಿ ಅವರು ಈಗ ತಾನೇ ನಮ್ಮ ಮಲ್ಪೆ ಹೋಗಿ ಅಲ್ಲಿ ಮೀನುಗಾರನ ಮಾತಾಡಿ ಅವರ ಸಮಸ್ಯೆಯನ್ನ ಅರ್ಥಕೊಂಡು ಇಲ್ಲಿಗೆ ಬಂದಿದ್ದಾರೆ. ಬಹುಶಃ ಯಾಕೆ ಈ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದನ್ನು ನಾವು ನೀವೆಲ್ಲ ಆಲೋಚನೆ ಮಾಡಬೇಕು. ಒಬ್ಬ ಮೀನುಗಾರ ಸಮುದ್ರಕ್ಕೆ ಹೋಗ್ಬೇಕಾದ್ರೆ ತನ್ನ ಜೀವನವನ್ನ ಪಣ ಇಟ್ಟು ಆ ಮೀನು ವ್ಯವಸಾಯಕ್ಕೆ ಹೋಗ್ತಾನೆ.
ಅದನ್ನ ತಂದ ಮೇಲೆ ಆ ಒಂದು ಹೆಣ್ಣುಮಗಳು ಅದನ್ನ ಬೀದಿಗೆ ಮಾರಿ ಸುಮಾರು 10 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಒಬ್ಬ ಮೀನುಗಾರ. ಇಂಥ ಮೀನುಗಾರರಿಗೆ ಸರ್ಕಾರ ಏನಾದ್ರು ವ್ಯವಸ್ಥೆ ಮಾಡ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಅವರಿಗೆ ಸಾವಿರಾರು ಪತ್ರಗಳನ್ನ ಮೀನುಗಾರರು ಬರೆದಿದ್ದಾರೆ. ನಮಗೆ ಸಮಸ್ಯೆ ಆಗಿದೆ, ಇವತ್ತು ಏನು ಬಿಜೆಪಿ ಸರ್ಕಾರದಲ್ಲಿ ಮಾತು ಕೊಟ್ಟಿದ್ದು ಸೀಮೆಯನ್ನು ಕೊಡಕ್ಕಾಗಲಿಲ್ಲ, ನಮ್ಗೆ ಸರಿಯಾದ ರೀತಿಯಲ್ಲಿ ನಮ್ಮ ವ್ಯಾಪಾರ ಬದುಕಿಗೆ ನಮ್ಮ ಆದಾಯಗಳನ್ನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಯಾವುದು ಕೂಡ ಆಗಲಿಲ್ಲ. ಅದಕ್ಕೆ ನೀವು ನಮ್ಮ ರಕ್ಷಣೆ ಬರಬೇಕು ಅಂತ ಕೇಳಿದ್ರು. ಅಲ್ಲಿ ಹೋಗಿ ಒಂದು ಸಭೆ ಮಾಡಬಹುದಾಗಿತ್ತು, ಅವ್ರ ಸಭೆಗೆ ಹೋಗಲಿಲ್ಲ. ಅವರ ದುಃಖ ದುಮಾನ ನೋವುಗಳನ್ನ ಕೇಳಲಿಕ್ಕೋಸ್ಕರ ಇವತ್ತು ಬಂದು ಅವ್ರ ಹತ್ರ ಚರ್ಚೆ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಬಂಧುಗಳೇ, ಈ ದೇಶದ ಇತಿಹಾಸ ನಾನೇನು ಚರ್ಚೆ ಮಾಡಬೇಕಾಗಿಲ್ಲ. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿಲ್ಲ. ಹಿಂದೆ ಒಳ್ಳೆ ಸರ್ಕಾರ ಕೊಟ್ಟು ಕೂಡ ಬರೀ 80 ಸೀಟನ್ನು ನಮಗೆ ಕೊಟ್ಟರು. 104 ಸೀಟು ಬಿಜೆಪಿಗೆ ಕೊಟ್ಟರು. ನಾವು ಬಿಜೆಪಿನ ದೂರ ಇರಬೇಕು ಅಂತ ಒಂದೇ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಜನತಾದಳದ ಜೊತೆ ನಾವು ಬೇಷತ್ತಾಗಿ ಅವರಿಗೆ ಬೆಂಬಲವನ್ನು ಕೊಟ್ಟು ಅಧಿಕಾರ ಕೊಟ್ಟರು ಕೂಡ ಅಧಿಕಾರ ಅವ್ರ ಕೈಲಿ ಉಳಿಸ್ಕೊಳಕ್ ಆಗಲಿಲ್ಲ. ನಾನು ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ಮುಂದೆ ನಿಂತಿದ್ದೇನೆ. ಈ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆಯಲ್ಲಿ ಒಬ್ಬ ಶಾಸಕನ ಬಿಟ್ಟು ಈ ಕರಾವಳಿ ಪ್ರದೇಶದಲ್ಲಿ ಎಲ್ಲ ಬಿಜೆಪಿ ಶಾಸಕರನ್ನ ಆಯ್ಕೆ ಮಾಡಿದ್ರಿ. ತಮ್ಮ ಜೀವನದಲ್ಲಿ ಏನಾದ್ರು ಒಂದು ಬದಲಾವಣೆ ಆಗಿದೆಯಾ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಿಮ್ಮ ಜೀವನ ಯಾರು ಬಿಜೆಪಿಗೆ ಬೆಂಬಲ ಕೊಟ್ಟರು, ಯಾರು ವರ್ತಕರಿಗೆ ಬೆಂಬಲ ಕೊಟ್ಟರು, ಯಾವ ಸಮುದಾಯ ಅವರ ಪರ ನಿಂತ್ಕೊಂಡ್ರು, ಯಾರಿಗೂ ಕೂಡ ಬೆಂಬಲವಾಗಿ ಸರ್ಕಾರ ನಿಂತ್ಕೊಳ್ಳಕ್ಕಾಗ್ಲಿಲ್ಲ. ತೀರ್ಮಾನ ಮಾಡಿ ಇವತ್ತು ಬಿಜೆಪಿಯ ಅಣೆಕಟ್ಟು ಒಡೆದೋಗಿದೆ. ಬಿಜೆಪಿ ಅಣೆಕಟ್ಟು ಒಡೆದೋಗಿದೆ. ನಾನು ಮೊನ್ನೆ ಬೈಂದೂರಿಗೆ ಹೋಗಿದ್ದೆ. ಬೈಂದೂರಲ್ಲಿ ಒಂದು ದೊಡ್ಡ ಸಭೆಯನ್ನ ಕೊಲ್ಲೂರು ಮುಖಾಂಬಿಕೆ ಟ್ರಸ್ಟ್ ಮಾಡಿ ದೊಡ್ಡ ಸಭೆಯನ್ನ ಉದ್ದೇಶಿಸಿ ಮಾತಾಡಿದ್ರು. ಸುಮಾರು 3,000 ಕಾರ್ಯಕರ್ತರು, ಮುಖಂಡಗಳು ಕೇಸರಿ ಶಾಲ್ ಹಾಕೊಂಡು ಬಂದು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಉಳ್ಕೊಳ್ತೇವೆ, ಈ ಬಿಜೆಪಿನ ತೊಲಗಿಸ್ತೇವೆ ಅಂತ ಹೇಳಿ ಬಂದು ಸಂಕಲ್ಪ ಮಾಡಿ ಪಕ್ಷಕ್ಕೆ ಹೇಳಿದ್ರು. ನನಗೆ ವಿಶ್ವಾಸ ಇದೆ. ಉಡುಪಿಗೆ ಬಂದೆ, ಉಡುಪಿಲಿ ಅದೇ ನಾನು ತಂಗಡಿಗೆ ಹೋದೆ, ಅಲ್ಲೂ ಇದನ್ನ ಕಂಡೆ. ಇವತ್ತು ನನಗೆ ವಿಶ್ವಾಸ ಇದೆ, ಈ ಜನಸಮೂಹ, ಈ ಬದಲಾವಣೆಯನ್ನು ನೋಡಿದ್ರೆ ಈ ರಾಜ್ಯದಲ್ಲಿ ಬಿಜೆಪಿಯ ನಾಯಕರುಗಳು ತಮಗೆಲ್ಲ ಗೊತ್ತಿದೆ, ಯಾರನ್ನು ಕೂಡ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಮಾಡಲಿಲ್ಲ. ಆದರೆ ಈ ರಾಜ್ಯದಲ್ಲಿ ಒಂದು ಪಕ್ಕ ಅಧಿಕಾರ ಇದೆ, ಯಾರಿಗೂ ಕೂಡ ರೈತರಿಗೆ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಅವರ ಬದುಕಿನಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ನುಡಿದಂತೆ ನಡೆಯಕ್ಕಾಗಲಿಲ್ಲ. 600 ಭರವಸೆಯನ್ನು ಕೊಟ್ಟು 550 ಭರವಸೆಗಳನ್ನ ಈಡೇರಿಸಕ್ಕಾಗಲಿಲ್ಲ. ಕಾಂಗ್ರೆಸ್ ಪಕ್ಷ ದಿನ ಒಂದೊಂದು ಪ್ರಶ್ನೆ ಕೇಳ್ತಾ ಇದೆ. ಬಿಜೆಪಿಯವರೇ ನಿಮಗೆ ಉತ್ತರ ಇದೆ ಅಂತ, ಯಾವುದಕ್ಕೂ ಕೂಡ ಅವರು ಉತ್ತರವನ್ನು ಕೊಡಕ್ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಜನ ನನ್ನನ್ನ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಒಂದು ಕಷ್ಟ ಕಾಲದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟು ನಿಮ್ಮ ಮುಂದೆ ಇಟ್ಟರು. ಒಂದು ದಿನ ನಾನು ಮಲಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ನಾವೆಲ್ಲ ಒಗ್ಗಟ್ಟಿನಿಂದ, ನಿಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ಬರ್ತದೆ ಅಂತೇಳಿ ಹಿಂದಾಗಿ ನಾಯಕರುಗಳು ಇದು ಕಾಂಗ್ರೆಸ್ ಸೇರಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು 6 ಬಾರಿ ಶಾಸಕರು, 30 ವರ್ಷಗಳ ಕಾಲ ಪಕ್ಷದ ವಿರೋಧ ಪಕ್ಷದ ನಾಯಕರು, ಬಿಜೆಪಿ ಅಧ್ಯಕ್ಷರು, ಸ್ಪೀಕರ್ ಅವರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು, ಮುಖ್ಯಮಂತ್ರಿ ಆಗಿದ್ದಂಥವರು. ಸೌದಿ ಅವರು 5 ವರ್ಷಗಳ ಕಾಲ ಇನ್ನ ಅವರಿಗೆ ಎಂಎಲ್ಸಿ ಇತ್ತು. ಪುಟ್ಟಣ್ಣ ರಾಜಾಜಿನಗರದಲ್ಲಿ 5 ವರ್ಷಗಳ ಕಾಲ ಎಂಎಲ್ಸಿ ಇತ್ತು. ಬಾಬುರಾವ್ ಚಿತ್ರಸೂರ್ ಅವರು, ಹೀಗೆ ಅನೇಕ ನಾಯಕರು ಅಧಿಕಾರ ಇದ್ರೂ ಕೂಡ ಅವರು ಬಿಜೆಪಿನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ದಡ್ಡ ಅವರು ಇದನ್ನ ತಾವು ಆಲೋಚನೆ ಮಾಡಬೇಕು.
ನಾನು ಇವತ್ತೆಲ್ಲ ಬಿಜೆಪಿಯ ನಾಯಕರಿಗೆ, ಕಾರ್ಯಕರ್ತರಿಗೆ, ಮತದಾರರಿಗೆ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಭವಿಷ್ಯ 5 ವರ್ಷದಲ್ಲಿ 4 ವರ್ಷ ನಿಮಗೆ ಡಬಲ್ ಇಂಜಿನ್ ಸರ್ಕಾರ ಇತ್ತು. ನಿಮ್ಮ ಬದುಕಿನಲ್ಲಿ ಯಾವ್ದಾದ್ರು ಒಂದು ಚೂರು ಬದಲಾವಣೆ ಇದ್ರೆ, ನಿಮ್ಮ ಆಡಳಿತದಲ್ಲಿ ಒಂದು ಚೂರು ಬದಲಾವಣೆ ಇದ್ರೆ, ಇವತ್ತು ಕರ್ನಾಟಕ ರಾಜ್ಯ ಒಂದು ದೊಡ್ಡ ಭ್ರಷ್ಟ ರಾಜ್ಯ ಅಂತೇಳಿ, ಕಳಂಕಿತ ರಾಜ್ಯ ಅಂತೇಳಿ ಇವತ್ತು ಹೆಸರು ಬಂದಿದೆ. ನಾನು ಬಿಜೆಪಿ ನಾಯಕರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. 10 ಲಕ್ಷ ಕೋಟಿ ರೂಪಾಯಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಬಂತು ಅಂತೇಳಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರು. ನಾನು ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕರಾವಳಿ ಪ್ರದೇಶ, ಮಲೆನಾಡು, ಈ ಒಂದು 30 ಸೀಟ್ ಇದೆ. ಎಲ್ಲ ಒಂದು 3 ಸೀಟ್ ಬಿಟ್ರೆ ಬಿಜೆಪಿಯವರು ಗೆದ್ದಿದ್ದಾರೆ. ಯಾಕೆ ಇಂಥ ಒಂದು ಪವಿತ್ರವಾದಂಥ ಭೂಮಿಲಿ, ಧಾರ್ಮಿಕವಾದಂಥ ಭೂಮಿಲಿ, ಶೈಕ್ಷಣಿಕವಾಗಿ ಶಕ್ತಿ ಇರುವಂತಹ ಭೂಮಿಲಿ, ಈ ಪ್ರವಾಸ ಕೇಂದ್ರದಲ್ಲಿ ಯಾರು ಕೂಡ ಬರೀ 500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಇವತ್ತು ಬಿಜೆಪಿಯ ನಾಯಕರು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಉದ್ಯೋಗವನ್ನು ಸೃಷ್ಟಿಗೋಸ್ಕರ ಇವತ್ತು ನೀವೆಲ್ಲ ವಲಸೆ ಹೋಗ್ತಾ ಇದ್ದೀರಿ. ದುಬೈಗೆ ಹೋಗ್ತಾ ಇದ್ದೀರಿ, ಸೌದಿಗೆ ಹೋಗ್ತಾ ಇದ್ದೀರಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ, ಇವತ್ತು ಬಾಂಬೆಗೆ ಹೋಗ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಪ್ರಜಾಧ್ವನಿಗೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಮಾತು ಕೊಟ್ಟಿದ್ದೇವೆ. ಏನು ಮಾತು? ಈ ಕರಾವಳಿ ಒಂದು ಪ್ರತ್ಯೇಕವಾದಂತಹ ನಿಗಮವನ್ನು ಸ್ಥಾಪನೆ ಮಾಡ್ತೇವೆ. ಇದು ನಮ್ಮ ಸಂಕಲ್ಪ. ಇದರ ಜೊತೆಗೆ ಇಡೀ ಕರಾವಳಿ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ, ಏನು ಈ ಒಂದು ಕರಾವಳಿ ಪ್ರದೇಶದಲ್ಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋ ಜೊತೆಗೆ ಪ್ರವಾಸಿ ಕೇಂದ್ರವನ್ನು ಮಾಡಲಿಕ್ಕೆ, ನೀವೆಲ್ಲ ವಲಸೆ ಹೋಗೋದನ್ನು ತಪ್ಪಿಸಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಕರಾವಳಿ ಪ್ರದೇಶಕ್ಕೆ ಒಂದು ಪಾಲಿಸಿಯನ್ನು ಮಾಡಿ, ಇವತ್ತು ಕೇರಳದಲ್ಲಿ, ಗೋವಾದಲ್ಲಿ, ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಒಂದು ಪಾಲಿಸಿ ಇದೆ, ಆ ಪಾಲಿಸಿಯನ್ನು ತಂದು ಇಲ್ಲೇ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಅನೇಕ ವಿಚಾರಗಳನ್ನ ನಮ್ಮ ನಾಯಕರು ತಿಳಿಸ್ತಾರೆ. ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 4 ಗ್ಯಾರಂಟಿ ಘೋಷಣೆ ಮಾಡಿದ್ದೇವೆ. ಇನ್ನೊಂದು ಗ್ಯಾರಂಟಿಯನ್ನ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಇವತ್ತು ನಿಮ್ಮ ಮನೆ ಬೆಳಗಬೇಕು, ನಿಮ್ಮ ಮನೆ ಬೆಳಗಬೇಕು, ನಿಮ್ಮ ಮನೆ ಕತ್ತಲಿನ ಬೆಳಕಾಗಬೇಕು. ಬೆಲೆ ಗಗನಕ್ಕೆ ಹೋಗಿದೆ, ಆದಾಯ ಪಾತಾಳಕ್ಕೆ ಹೋಗಿದೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಜ್ಯೋತಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಜ್ಞಾನ ಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ ಅಂತೇಳಿ 200 ಯೂನಿಟ್ ವರೆಗೂ 500 ರೂಪಾಯಿ ಆಗ್ತದೆ. ಮುಂದಕ್ಕೆ ನೀವು ಯಾರು ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡಕ್ಕೆ ಬರುವುದಿಲ್ಲ. ಇದು ನಮ್ಮ ನಿಶ್ಚಿತವಾದಂತಹ ಗೃಹ ಜ್ಯೋತಿ. ಎರಡನೇದು ಹೆಣ್ಣು ಕುಟುಂಬದ ಕಣ್ಣು. ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಆ ತಾಯಿಗೆ ಮನೆ ಉದ್ಧಾರ ಮಾಡಲಿಕ್ಕೆ. ಇವತ್ತು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹೇಳಿದ್ರು, ಬಾಯೋ ಬಹನೋ ಗ್ಯಾಸ್ಗೆ ನಮಸ್ಕಾರ ಮಾಡಿ, ಗ್ಯಾಸ್ ನಮಸ್ಕಾರ ಮಾಡಿ ಹೋಗಿ ಓಟ್ ಅಂತ 1500 ರೂಪಾಯಿ ಇದ್ದಿದ್ದು 1500 ರೂಪಾಯಿ 400 ರೂಪಾಯಿ ಇದ್ದಿದ್ದು ಇವತ್ತು 2000 ರೂಪಾಯಿ 1200 ರೂಪಾಯಿ ಆಗಿದೆ. ಇದಕ್ಕೆ ಏನು ಮಾಡಬೇಕು? ಇದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ನಮಗೆ ದೀಕ್ಷೆ ಕೊಟ್ಟರು. ರಾಹುಲ್ ಗಾಂಧಿ ದೀಕ್ಷೆ ಕೊಟ್ಟರು. ಆಗ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರು ಬಂದು ನಾನಾಯ್ಕೆ ಕಾರ್ಯಕ್ರಮ ಎಲ್ಲರ ಹೆಣ್ಮಕ್ಳಿಗೆ 2000 ರೂಪಾಯಿ, 24,000 ರೂಪಾಯಿ, 5 ವರ್ಷಕ್ಕೆ 2 ಲಕ್ಷ ರೂಪಾಯಿ ಬರೀ ಹೆಣ್ಮಕ್ಳಿಗೆ ಆಗುವಂತ ತೀರ್ಮಾನ. ಬಿಜೆಪಿ ಯಾಕಿಂತ ತೀರ್ಮಾನ ಮಾಡಲಿಲ್ಲ? 15ನೇ ತಾರೀಕು ಪೇಪರ್ ತೆಗೆದು ನೋಡಿ. ಇವತ್ತು ಪ್ರಧಾನಮಂತ್ರಿ ಹೇಳಿದ್ದಾರೆ ಇವೆಲ್ಲ ಆಗುದಿಲ್ಲ ಈ ಗ್ಯಾರಂಟಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನಾನು ಸಿದ್ದರಾಮಯ್ಯನವರಿಬ್ಬರು ಕೂಡ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕಿದ್ದೇವೆ. ನಾವು ನುಡಿದಂತೆ ನಡೀಲಿಲ್ಲ ಅಂದ್ರೆ ಮುಂದಕ್ಕೆ ನಿಮ್ಮ ಮುಂದೆ ಓಟ್ ಕೇಳಕ್ ಬರಲಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನಮ್ಮ ಬದ್ಧತೆ. ಇವತ್ತು ಇನ್ನ ಬಹಳ ವಿಚಾರಗಳನ್ನ ನಮ್ಮ ನಾಯಕರುಗಳು ಹಂಚಿಕೊಳ್ತಾರೆ. ನನಗೆ ವಿಶ್ವಾಸ ಇದೆ, ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಈ ಕರಾವಳಿ ಪ್ರದೇಶ, ಈ ಉಡುಪಿಲಿ ನಿಮ್ಮ ಶಕ್ತಿ ಇವತ್ತು ಬಿಜೆಪಿ ಬಹಳ
ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ಏನೋ ಬರೀ ಭಾವನೆ ಮೇಲೆ ಹೋಗ್ತಾ ಇದ್ದಾರೆ, ನಾವು ಬದುಕಿನಲ್ಲಿ ಹೋಗ್ತಾ ಇದ್ದೀವಿ. ನಿಮ್ಮ ಹೊಟ್ಟೆ ತುಂಬಬೇಕು, ಹಸ್ಕೊಂಡಿರಬಾರ್ದು. ಆ ದಿಟ್ಟಿನಲ್ಲಿ ನಾವು ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಿಮ್ಮ ಸೇವೆಗೆ ಒಂದು ಭ್ರಷ್ಟ ರಹಿತ ಸರ್ಕಾರ, ಈ 40% ಸರ್ಕಾರ ಕಿತ್ತೋಗಿ ಅಂತ ಸಂಕಲ್ಪ ನೀವು ಮಾಡಬೇಕು. ಮನೆಮನೆಗೂ ನಮ್ಮ ಗ್ಯಾರಂಟಿ ಕಾರ್ಡ್ ಅನ್ನು ಮುಟ್ಟಿಸಬೇಕು. ಇದು ನಿಮ್ಮ ನಿಶ್ಚಿತ. 200 ಯೂನಿಟ್ ಉಚಿತ, 2,000 ರೂಪಾಯಿ ಖಚಿತ. ಇದು ನಮ್ಮ ಯೋಜನೆ ಅಲ್ಲದೆ ಈಗಾಗಲೇ ನಮ್ಮ ಅನ್ನ ಭಾಗ್ಯ ವಿಚಾರವನ್ನ ಮನೆಗೂ ಜಾಗೃತವಾಗಿದ್ದೀವಿ. ಯುವಕರ ವಿಚಾರವನ್ನು ಕೂಡ ಅವರು ಪ್ರಸ್ತಾವನೆಯನ್ನು ಮಾಡ್ತಾರೆ. ತಮಗೆ ಬದ್ಧತೆಯಲ್ಲಿ, ವಿಶ್ವಾಸದಲ್ಲಿ ನಿಮಗೆ ಶಕ್ತಿ ಕೊಟ್ಟು ನಿಮಗೆ ಅಗೌರವವನ್ನು ತಂದ ರೀತಿಯಲ್ಲಿ ಒಂದು ಉತ್ತಮವಾದ ಆಡಳಿತವನ್ನು ನಾವು ಕೊಡ್ತೇವೆ. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇಲ್ಲೇ ನಿಮ್ಮ ಗೌರವಕ್ಕೆ, ಮತಕ್ಕೆ ಯಾವುದೇ ರೀತಿ ಚುಟ್ಟಿ ಬದ್ದ ರೀತಿಯಲ್ಲಿ ಒಂದು ಆಡಳಿತವನ್ನು ಕೊಡ್ತೇವೆ. ಒಗ್ಗಟ್ಟಿನಿಂದ ನಿಮ್ಮ ಸೇವೆಯನ್ನು ಮಾಡ್ತೇವೆ. ನಮ್ಮ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. बोलो भारत माता की, सोनिया गांधी की, राहुल गांधी की, मल्लिकार्जुन खड़गे की. जय हिंद. ವಂದನೆಗಳು ಸರ್. ಕೋಮುವಾದ, ಜೀವನೋಪಾಯದ ನಾಶದ ವಿರುದ್ಧ, ಅಸಮಾನತೆ ವಿರುದ್ಧ ಸುಮಾರು 3,570 ಕಿಲೋಮೀಟರ್ ಉದ್ದದ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 150 ದಿನಗಳ ಪಾದಯಾತ್ರೆಯನ್ನ ಮಾಡಿ ಇವತ್ತು ಇಂದಿರಾ ಗಾಂಧೀಜಿಯ ತ್ಯಾಗದ ಆ ಮೊಮ್ಮಗ ರಾಜೀವ್ ಗಾಂಧಿಯವರ ಸುಪುತ್ರ, ಅಧಿಕಾರ ತ್ಯಾಗ ಮಾಡಿದ ಸೋನಿಯಾ ತಾಯಿಯವರ ಪುತ್ರ ಸನ್ಮಾನ್ಯ ರಾಹುಲ್ ಗಾಂಧೀಜಿ ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಬೋಲೋ ರಾಹುಲ್ ಗಾಂಧೀಜಿ. मुझे नाम दे, नाम चाहिए, नाम KC वेणुगोपाल जी. हमारा पुराना रिश्ता है. ಮ್ಯಾಂಗ್ಳೂರ್ ಜೊತೆ ನನಗೆ ಬಹಳ ಹಳೆಯ ಸಂಬಂಧ ಇದೆ ನಮ್ದು. आप जानते हो कि यहाँ पे पोर्ट कांग्रेस पार्टी ने इंदिरा गांधी जी ने बनाया था. ತಾವೆಲ್ಲರಿಗೂ ಸಹ ಪರಿಚಯ ಇದೆ. ಮಂಗಳೂರಲ್ಲಿ ಇರ್ತಕ್ಕಂಥ ಬಂದರನ್ನ ಇಂದಿರಾ ಗಾಂಧಿ ಅವರು ಮಾಡಿದ್ರು. मैंगलोर इंटरनेशनल एयरपोर्ट, मैंगलोर रिफाइनरी एंड पेट्रोकेमिकल्स लिमिटेड, ये कांग्रेस पार्टी की देन है. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ಸ್, ಇವೆಲ್ಲವೂ ಸಹ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆದಂತದ್ದು. 4 पब्लिक सेक्टर बैंक, दक्षिण कन्नड़ा कनारा बैंक, कॉर्पोरेशन बैंक, विजय बैंक, सिंडिकेट बैंक, 4 ಸಾರ್ವಜನಿಕ ಉದ್ದಿಮೆ ಬ್ಯಾಂಕ್ಗಳಾಗಿದ್ದಂತ ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್, ये आपकी शान थे. ಇದು ನಿಮ್ಮ ಹೆಮ್ಮೆ ಮತ್ತು ಗೌರವವಾಗಿತ್ತು. इन सबको नेशनलाइज बैंक के साथ मर्ज कर दिया. ಎಲ್ಲವನ್ನೂ ಸಹ, ಎಲ್ಲ ಬ್ಯಾಂಕ್ ಅನ್ನು ಸಹ ಒಂದೇ ಬ್ಯಾಂಕ್ ನಲ್ಲಿ ಎಲ್ಲ ಸೇರಿಸಿದ್ದಾರೆ. तो पुराना रिश्ता है हमारा. ಬಹಳ ಹಳೆಯ ಸಂಬಂಧ ಮಂಗಳೂರು ಜೊತೆ ನಮ್ದಿದೆ. इस बार चुनाव में कांग्रेस पार्टी जीतने जा रही है. ಈ ಬಾರಿ ಖಚಿತವಾಗಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸ್ತಾ ಇದೆ. उसको कोई नहीं रोक सकता. ಇದನ್ನ ಯಾರೂ ಸಹ ಈ ಪ್ರಪಂಚದಲ್ಲಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. और 150 सीटों से जीतने वाली है. ಈ ಚುನಾವಣೆಯಲ್ಲಿ 150 ಸೀಟು ಗೆಲ್ತಾ ಇರ್ತಕ್ಕಂಥದ್ದು. बीजेपी 40% वाली पार्टी है. ಭಾರತೀಯ ಜನತಾ ಪಾರ್ಟಿ 40% ಭ್ರಷ್ಟಾಚಾರದ ಪಾರ್ಟಿ. उनको आप 40 सीटें दीजिए, उनको 40 नंबर अच्छा लगता है. ಅವರಿಗೆ 40 ಸೀಟ್ ಮಾತ್ರ ಕೊಡಿ, ಅವರಿಗೆ 40 ಬಹಳ ಪ್ರಿಯವಾದ್ದು. और याद रखिए कि पिछली सरकार उन्होंने आपसे चोरी की थी. ಮತ್ತು ಅದನ್ನ ನೆನಪಲ್ಲಿಡಿ, ಈ ಒಂದು ಸರ್ಕಾರವನ್ನ ಕದ್ದು ಮಾಡಿರ್ತಕ್ಕಂಥದ್ದು. नरेंद्र मोदी जी ने कहा कि कांग्रेस पार्टी अपने वायदे पूरा नहीं करेगी. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಏನು ಭರವಸೆ ಕೊಟ್ಟಿದೆ ಅದು ಪೂರ ಮಾಡೋದಿಲ್ಲ ಅಂತ ಹೇಳಿ. हमने आपको गारंटी दी है कि 4 वायदे
पहली कैबिनेट मीटिंग में पहले दिन हो जाएंगे। ನಾನು ನಿಮಗೆ ಭರವಸೆಯನ್ನು ಕೊಟ್ಟಿದ್ದೀವಿ. ಮೊದಲನೇ ದಿವಸ ಮೊದಲನೇ ಕ್ಯಾಬಿನೆಟ್ ಅಲ್ಲಿ 4 ಭರವಸೆಗಳು ಕೂಡ ಅನುಷ್ಠಾನಕ್ಕೆ ಬರಲಿದೆ. मोदी जी, आपने कहा था कि 4 वायदे पूरे नहीं होंगे। ಮೋದಿ ಜಿ ಅವರೇ, ನೀವು ಹೇಳಿದ್ರಿ ಈ 4 ಭರವಸೆ ಪೂರ್ಣ ಆಗುವುದಿಲ್ಲ ಅಂತ ಹೇಳಿ. मैं थोड़ी और बात जोड़ देता हूं। ನಾನು ಮತ್ತೊಂದು ವಿಚಾರಗಳನ್ನು ಅದರ ಜೊತೆ ಸೇರಿಸ್ತಾ ಇದ್ದೀನಿ. हम 4 वायदे नहीं, पहले दिन हम 5 वायदे पूरे करेंगे। 4 ಭರವಸೆಗಳಲ್ಲ, 4 ಭರವಸೆಗಳಲ್ಲ, ಮೊದಲನೇ ದಿವಸ 5 ಭರವಸೆಗಳನ್ನು ನಾವು और 4 वायदों में हम एक और वायदा जोड़ेंगे। किसके लिए? महिलाओं के लिए। ಈ 4 ಭರವಸೆ ಜೊತೆಗೆ ಮತ್ತೊಂದು ಮಹತ್ವಪೂರ್ಣವಾದ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಅದು ಯಾರಿಗೆ ಅಂತ ಹೇಳಿದ್ರೆ ಈ ರಾಜ್ಯದ ಮಹಿಳೆಯರಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬೀಳ್ತಾ ಇದ್ದೇನೆ. मोदी जी, अच्छी तरह सुनिए। ನರೇಂದ್ರ ಮೋದಿ ಅವರೇ, ಕಿವಿ ಕೇಳಿ, ನಾವು ಹೇಳ್ತಕ್ಕಂಥದನ್ನ ಕೇಳಿ. कांग्रेस की सरकार बनते ही पहले दिन 5वां वायदा, कर्नाटक की सब महिलाएं पब्लिक ट्रांसपोर्ट में, बसेस में मुफ्त में जाएंगी। ಮೊದಲನೇ ದಿವಸ ನರೇಂದ್ರ ಮೋದಿ ಅವರೇ, ಕಿವಿಗೊಟ್ಟು ಕೇಳಿ, ಮೊದಲನೇ ದಿವಸ ಎಲ್ಲ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರವಾಸ ಮಾಡತಕ್ಕಂಥದ್ದು. जो आपके लोगों ने पैसा चोरी किया, 40% पैसा कर्नाटक की महिलाओं से लिया। ನಿಮ್ಮ ಸರ್ಕಾರ 40% ಕಳ್ಳತನ ಮಾಡಿದೆ, ಕರ್ನಾಟಕ ರಾಜ್ಯದ ಮಹಿಳೆಯರಿಂದ ಕಳ್ಳತನ ಮಾಡಿದೆ. वो आपका काम है। ಇದು ಅದು ನಿಮ್ಮ ಕೆಲಸ. हमारा काम कर्नाटक की महिलाओं को कर्नाटक का पैसा देने का है। ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಅವರ ಹಣವನ್ನು ಕೊಡ್ತಕ್ಕಂಥದ್ದು. इसलिए चुनाव जीतने के एकदम बाद जब भी आप बस में किसी भी महिला से मिलेंगे, वो 1 रुपया नहीं देगी बस में ट्रैवल करने के लिए। ಸರ್ಕಾರ ಬಂದ ನಂತರ ನೀವು ಯಾವುದೇ ಮಹಿಳೆಯರನ್ನ ಕೇಳಿ, ಯಾವುದೇ ಬಸ್ಸಲ್ಲಿ ಹೋದ್ರೂ ಸಹ ಸರ್ಕಾರಿ ಬಸ್ಸಲ್ಲಿ ನಿಮಗೆ ಉಚಿತವಾಗಿ ಪ್ರವಾಸ ಆಗುತ್ತೆ. 4 वायदे नहीं, 5 वायदे पूरे करेंगे। 4 ಭರವಸೆ ಅಲ್ಲ, 5 ಭರವಸೆಗಳು. आप सबका दिल से बहुत बहुत धन्यवाद, नमस्कार, जय हिंद। ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳು, ನಮಸ್ಕಾರ, ಜೈ ಹಿಂದ್. ನೀವು ಹುಡುಗಿಸುವವರು ಸೊಲ್ಲಡಗಿ ನಾಳೆಗಳನ್ನು ನಮ್ಮದೆನಿಸಿವೆ, ಭರವಸೆಯ ನಾಳೆಗಳು ನಮ್ಮದೆನಿಸಿವೆ. ಕಾಂಗ್ರೆಸ್ ಭರವಸೆ, ರಾಹುಲ್ ಗಾಂಧಿಯೇ ಭರವಸೆ. ಈಗ ಸಹ್ಯಾದ್ರಿ ಬಳಗದಿಂದ ಗೌರವಾನ್ವಿತರಿಗೆ ಆತ್ಮೀಯವಾದಂತಹ ಅಭಿನಂದನೆ. ಸನ್ಮಾನ್ಯ ರಾಹುಲ್ ಜಿ ಅವರಿಗೆ ಸನ್ಮಾನ್ಯ ಸಹ್ಯಾದ್ರಿ ಬಳಗದಿಂದ ಆತ್ಮೀಯವಾದಂತಹ ಅಭಿನಂದನೆ. ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾರೆ. ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶಾಲೆಟ್ ಪಿಂಟೋರ್ ಅವರು. बोलो भारत माता की, राहुल गांधी की, राहुल गांधी की, राहुल गांधी की. On behalf of Dakshina Kannada Congress, I want to express my gratitude to our leader of masses, Shri Rahul Gandhi ji, a crusader who is working tirelessly to unite our country. Thank you, sir. Thank you once again. ನಾನು ಇವತ್ತು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರುಗಳಾದ ಕೆ.ಸಿ. ವೇಣುಗೋಪಾಲ್ ಸರ್, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸರ್, ಶ್ರೀ ಬಿ. ವೀರಪ್ಪ ಮೊಯ್ಲಿ ಸರ್, ಶ್ರೀ ಬಿ.ಕೆ. ಹರಿಪ್ರಸಾದ್ ಸರ್, ಶ್ರೀ वालों को, स्मॉल और मीडियम बिजनेस वालों को खत्म कर दिया। ಸಣ್ಣ ಉದ್ಯಮಿದಾರರು ಮತ್ತು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ಸಂಪೂರ್ಣವಾಗಿ ಅವರನ್ನು ಮುಗಿಸಿದೆ. नोटबंदी ने गरीबों का पैसा छीन लिया ನೋಟ್ ಅಮಾನ್ಯೀಕರಣ ಬಡವರ ಹಣವನ್ನೆಲ್ಲ ಕಸಿದುಕೊಂಡಿದೆ. और आज स्थिति यह है कि युवाओं को रोजगार नहीं मिल सकता। ಇವತ್ತು ಯಾವ ಸ್ಥಿತಿ ಅಂತ ಹೇಳಿದ್ರೆ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. चाहे कुछ भी हो जाए, बीजेपी की सरकार में रोजगार नहीं मिल सकता। ಏನೇ ಆದ್ರೂ ಸಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ.
मेरे पास आंकड़े हैं, 40 करोड़ लोग गरीबी में फिर से घुस गए। ನನ್ನಲ್ಲಿ ಅಂಕಿ ಅಂಶಗಳಿದೆ. 40 ಕೋಟಿ ಜನ ಪುನಃ ಬಡತನ ರೇಖೆಯ ಕೆಳಗಡೆ ಹೋಗಿದ್ದಾರೆ. 1% लोगों के पास हिंदुस्तान का 40% धन है। 1% ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಈ ಭಾರತ ದೇಶದ 40% ಬಂಡವಾಳ ಇದೆ. 90 लाख स्मॉल और मीडियम कंपनीज बंद हो गई। 90 ಲಕ್ಷ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆ ಮುಚ್ಚೋಗಿದೆ. 1.6 करोड़ लोगों का जॉब चला गया। 1.6 ಲಕ್ಷ ಜನಗಳ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ये है बीजेपी का विकास। ಇದು ಭಾರತೀಯ ಜನತಾ ಪಾರ್ಟಿಯ ವಿಕಾಸ ಮಂತ್ರ. भ्रष्टाचार 40%, बेरोजगारी और महंगाई। ಭ್ರಷ್ಟಾಚಾರ 40%, ನಿರುದ್ಯೋಗ ಮತ್ತು ಬೆಲೆ ಏರಿಕೆ. तो चुनाव से पहले कांग्रेस के सीनियर नेता मिले। ಚುನಾವಣೆ ಮೊದಲು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೆಲ್ಲ ಭೇಟಿ ಮಾಡಿದ್ರು. और हमने सवाल पूछा कि कांग्रेस पार्टी की सरकार को कर्नाटक के लोगों के लिए क्या करना चाहिए। ನಾನಲ್ಲೇ ಪ್ರಶ್ನೆ ಮಾಡಿದೆ, ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ಪಕ್ಷ ಏನ್ ಕೊಡಬಹುದು ಅಂತ ಹೇಳಿ. और सिर्फ हमने नहीं, हमने कर्नाटक की महिलाओं से, युवाओं से, किसानों से, मजदूरों से ये सवाल पूछा। ಇದು ಕೇವಲ ನಾವಲ್ಲ, ಕರ್ನಾಟಕ ರಾಜ್ಯದ ಮಹಿಳೆಯರು, ಕಾರ್ಮಿಕರು ಮತ್ತು ಕೃಷಿಕರನ್ನು ಸಹ ನಾವು ಈ ಪ್ರಶ್ನೆಯನ್ನ ಕೇಳಿದ್ವಿ. हमने उनसे कहा, पिछले 3 सालों में आपने 40% भ्रष्टाचार सहा, बेरोजगारी सही, महंगाई सही, अब आप बताइए हमें क्या करना चाहिए। ತಾವು ಹಿಂದೆ 3 ವರ್ಷದಲ್ಲಿ ಭ್ರಷ್ಟಾಚಾರವನ್ನು ಸಹಿಸಿಕೊಂಡ್ರಿ, ನಿರುದ್ಯೋಗವನ್ನ ಸಹಿಸಿಕೊಂಡ್ರಿ, ಬೆಲೆ ಏರಿಕೆಯನ್ನು ಸಹಿಸಿಕೊಂಡ್ರಿ, ಈಗ ನಾವು ಏನ್ ಮಾಡಬೇಕು ಅಂತ ಹೇಳಿ ಅಂತ ಕೇಳಿದೆ. आपने हमें 4 जवाब दिए। ತಾವು ನನಗೆ 4 ಉತ್ತರವನ್ನು ಕೊಟ್ಟರು. पहला जवाब कर्नाटक की महिलाओं ने दिया। ಮೊದಲನೇ ಉತ್ತರ ಕರ್ನಾಟಕ ರಾಜ್ಯದ ಮಹಿಳೆಯರು ಕೊಟ್ಟರು. गृह लक्ष्मी स्कीम, ಅದು ಗೃಹ ಲಕ್ಷ್ಮಿ ಭರವಸೆ. ये हमने नहीं कहा, ये कर्नाटक की महिलाओं ने कांग्रेस पार्टी से कहा। ಇದು ನಾವು ಹೇಳಿದ್ದಲ್ಲ, ಕರ್ನಾಟಕ ರಾಜ್ಯದ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿದಂತ ವಿಚಾರ. गृह लक्ष्मी स्कीम का मतलब 2000 रुपए हर महीने कर्नाटक की महिलाओं को। ಗೃಹ ಲಕ್ಷ್ಮಿ ಈ ಒಂದು ಗ್ಯಾರಂಟಿಯ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಮನೆ ನಡೆಸ್ತಕ್ಕಂಥ ಮನೆಯ ಒಡತಿಲ ಮನೆಯ ಯಜಮಾನಿ ಅವ್ರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡ್ತಕ್ಕಂಥ, हर परिवार में महिला को 2000 रुपए हर महीना। ಪ್ರತಿ ಕುಟುಂಬದ ಮನೆ ನಡೆಸ್ತಕ್ಕಂಥ ಯಜಮಾನಿಗೆ ಮಹಿಳೆಗೆ 2000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು. दूसरा वायदा गृह ज्योति स्कीम, 200 यूनिट बिजली मुफ्त में। ಎರಡನೇ ಭರವಸೆ, ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ಕೊಡ್ತಕ್ಕಂಥದ್ದು. तीसरा वायदा 10 किलो चावल परिवार के हर मेंबर को। ಮೂರನೇ ಭರವಸೆ 10 ಕಿಲೋ ಅಕ್ಕಿ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ತಿಂಗಳಿಗೆ 10 ಕೆಜಿ ಕೊಡ್ತಕ್ಕಂಥದ್ದು. और चौथा वायदा युवा निधि, 4ನೇ ಭರವಸೆ ಯುವ ನಿಧಿ, 3000 रुपए हर महीना हर ग्रेजुएट को और 1500 रुपए हर महीने डिप्लोमा होल्डर्स को। ಪ್ರತಿ ಪದವೀಧರರಿಗೆ 3000 ರೂಪಾಯಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1500 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ವಿಚಾರ. और ये सिर्फ शुरुआत है। ಇದು ಕೇವಲ ಪ್ರಾರಂಭ ಮಾಡತಕ್ಕಂಥದ್ದು. कर्नाटक में पैसे की कोई कमी नहीं है। ಕರ್ನಾಟಕದಲ್ಲಿ ಹಣಕ್ಕೇನು ಕೊರತೆ ಇಲ್ಲ. ये काम ईमानदार सरकार आसानी से कर सकती है। ಈ ಕೆಲಸವನ್ನ ಬಹಳ ನಿಷ್ಠಾವಂತ ಸರ್ಕಾರ, ಪ್ರಾಮಾಣಿಕ ಸರ್ಕಾರ ಈ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. और ये जो निर्णय है, ये 6 महीने में
1 साल में नहीं होगा। ಏನು ತೀರ್ಮಾನ ನಾವು ತೆಗೆದುಕೊಂಡಿದ್ದೀವಿ ಅದು 6 ತಿಂಗಳಾಗಲಿ 1 ವರ್ಷ ಆಗಲಿ ಅದರಲ್ಲಿ ಆಗೋದಿಲ್ಲ ಅಂತ ಹೇಳ್ತೀನಿ. कांग्रेस के नेताओं ने निर्णय ले लिया है कि ये डिसीजन पहले दिन पहली कैबिनेट मीटिंग में होगा। ಕಾಂಗ್ರೆಸ್ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ. ಈ ತೀರ್ಮಾನವನ್ನ ಮೊದಲನೇ ಕ್ಯಾಬಿನೆಟ್ ಮೊದಲನೇ ದಿವಸ ಈ ತೀರ್ಮಾನವನ್ನ ನಾವು ಅನುಷ್ಠಾನಕ್ಕೆ ತರ್ತೇವೆ. पहले दिन पहली कैबिनेट मीटिंग में ಮೊದಲನೇ ದಿವಸ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ತೀರ್ಮಾನ. गृह लक्ष्मी, गृह ज्योति, अन्नभाग्य, युवा निधि गृह मीटिंग पहले दिन। ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಇದನ್ನ ಮೊದಲನೇ ದಿವಸವೇ ಅನುಷ್ಠಾನಕ್ಕೆ ತರ್ತೇವೆ. अब देखिए प्रधानमंत्री जी वायदे करते हैं, ಪ್ರಧಾನಮಂತ್ರಿಗಳು ಭರವಸೆಗಳನ್ನು ಕೊಡ್ತಾರೆ. 15 लाख रुपए का वायदा किया, 15 ಲಕ್ಷ ರೂಪಾಯಿನ ತಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿ 2 करोड़ युवाओं को रोजगार देने का वायदा किया, ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸತಕ್ಕಂತ ಕೆಲಸ, भ्रष्टाचार के खिलाफ लड़ने का वायदा किया, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡತಕ್ಕಂತ ವಿಚಾರವನ್ನು ಸಹ ಹೇಳಿದ್ರು. इनमें से एक भी वायदा पूरा नहीं हुआ है। ಇದರಲ್ಲಿ ಯಾವುದೇ ಒಂದು ಭರವಸೆ ಪೂರ್ಣವಾಗಿ ಅವರ ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲಿಲ್ಲ. काला धन बढ़ा और जब मैंने भ्रष्टाचार के बारे में आवाज उठाई मुझे पार्लियामेंट से निकाल दिया। ಕಪ್ಪು ಹಣ ಜಾಸ್ತಿ ಆಯಿತು, ಭ್ರಷ್ಟಾಚಾರದ ವಿರುದ್ಧ ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಕ್ಕೆ ನನ್ನ ಪಾರ್ಲಿಮೆಂಟ್ ಅಲ್ಲಿ ನನ್ನ ಅನರ್ಹ ಮಾಡಿದ್ದಾರೆ. मैंने सिर्फ ये पूछा था प्रधानमंत्री जी आप भ्रष्टाचार की बात करते हो, कर्नाटक में स्टेज में आपके पास जो खड़े हैं उनको तो आप देखते नहीं हो। ನಾನು ಪ್ರಧಾನಮಂತ್ರಿಯಲ್ಲಿ ಕೇಳಿದೆ, ಕರ್ನಾಟಕದಲ್ಲಿ ನೀವು ಭಾಷಣ ಮಾಡಕ್ಕೆ ವೇದಿಕೆಯಲ್ಲಿ ಹೋದಾಗ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತೀರಿ, ನಿಮ್ಮ ಸುತ್ತಮುತ್ತ ನಿಮ್ಮ ಕುರ್ಚಿಗಳಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ನಾಯಕರು. एक सवाल का जवाब दे दो, ये अदानी जी और आपके बीच में रिश्ता क्या है? ಒಂದೇ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡು. ನರೇಂದ್ರ ಮೋದಿ ಅವರೇ, ನಿಮ್ದು ಮತ್ತು ಅದಾನಿ ಅವರ ಸಂಬಂಧ ಏನು ಅಂತ ನಾನು ಪ್ರಶ್ನೆ ಕೇಳಿದ್ದೇನೆ. ये इसकी कंपनी में विदेश में शेल कंपनी में जो पैसा है वो किसका है? ये जवाब दो। ವಿದೇಶದಲ್ಲಿರ್ತಕ್ಕಂಥ ನಕಲಿ ಕಂಪನಿಗಳ ಅಕೌಂಟ್ ಯಾರ್ದು ಅಂತ ಹೇಳಿ ಉತ್ತರ ಕೊಡು ಅಂತ ಕೇಳ್ತಾ ಇದ್ದೀನಿ. जवाब नहीं मिला, पहले मेरी स्पीच को रद्द किया और फिर मुझे पार्लियामेंट से निकाल दिया। ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ. ತದನಂತರ ಪಾರ್ಲಿಮೆಂಟ್ ಅಲ್ಲಿ ಮೈಕ್ ಆಫ್ ಮಾಡಿದ್ರು, ತದನಂತರ ನನ್ನ ಪಾರ್ಲಿಮೆಂಟ್ ಇಂದ ಹೊರಗಡೆ ಹಾಕಿದ್ರು. तो प्रधानमंत्री जी को आदत है कि वो अपने वायदे पूरे नहीं करते। ಪ್ರಧಾನಮಂತ್ರಿ ಅವರ ಹವ್ಯಾಸ ಅವರ ಭರವಸೆಗಳನ್ನು ಪೂರ್ಣವಾಗಿ ಅವರು ಯಾವತ್ತೂ ಸಹ ಅನುಷ್ಠಾನಕ್ಕೆ ತರುವುದಿಲ್ಲ. हम अपने वायदे पूरे करते हैं। ನಾವು ನಮ್ಮ ಭರವಸೆಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ಹೇಳ್ತೇನೆ. छत्तीसगढ़ में हमने किसानों से वायदा किया कि धान उनको सही रेट पे मिलेगा, हमने पूरा किया। ಛತ್ತೀಸ್ಗಢದಲ್ಲಿ ರೈತರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ವಿ, ಅವರ ಉತ್ಪಾದನೆಗೆ ಸರಿಯಾದ ಬೆಂಬಲ ಬೆಲೆಯನ್ನ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ವಿ. ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಿದ್ದೀವಿ. हिमाचल में वायदा किया, पूरा किया। ಹಿಮಾಚಲದಲ್ಲಿ ಭರವಸೆ ಕೊಟ್ಟು ಅದನ್ನು ಸಹ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. मैं आपको गारंटी देता हूं कि ये जो 4 वायदे हमने किए हैं ये पहली कैबिनेट मीटिंग में पहले दिन में हो जाएंगे। ಬಹಳ ನಿಶ್ಚಿತವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಏನು 4 ಭರವಸೆಗಳನ್ನ ಕೊಟ್ಟಿದ್ದೀವಿ ಅದನ್ನ ಮೊದಲನೇ ದಿವಸ ಮೊದಲನೇ ಕ್ಯಾಬಿನೆಟ್ ನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತೇವೆ. मगर प्रधानमंत्री से मैं एक बात कहता हूं, ಆದ್ರೆ ಪ್ರಧಾನಮಂತ್ರಿಯಲ್ಲಿ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. और कर्नाटक की जनता आप इस बात को याद रखना, ಕರ್ನಾಟಕದ ಜನತೆ ಈ ವಿಚಾರವನ್ನು ನೆನಪಲ್ಲಿಡಿ. प्रधानमंत्री जी हम ये वायदा यहां पूरा करेंगे। आप एक काम करना, जब कांग्रेस की सरकार इन 4 वायदों को यहां पूरा करेगी तो आप इन वायदों को हिंदुस्तान में पूरा करके दिखा देना। ನಾನು ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ
ಈ 4 ಭರವಸೆಯನ್ನ ನಾವು ಅನುಷ್ಠಾನಕ್ಕೆ ತರ್ತೀವಿ. ಇಲ್ಲಿ ಅನುಷ್ಠಾನಕ್ಕೆ ತಂದ ನಂತರ ನರೇಂದ್ರ ಮೋದಿ ಅವರ ಈ 4 ಭರವಸೆಗಳನ್ನ ಇಡೀ ಭಾರತ ದೇಶದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳಿ. मोदी जी, आप गरीबों से वायदा करते हो, किसानों से वायदे करते हो, देश के युवाओं से वायदे करते हो, उनको पूरा नहीं करते हो. ನರೇಂದ್ರ ಮೋದಿ ಅವರೇ, ನೀವು ಬಡವರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ, ರೈತರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ, ಯುವಕರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ, ಯಾವುದೇ ಆಶ್ವಾಸನೆಯನ್ನು ಪೂರ್ತಿಗೊಳಿಸೋದಿಲ್ಲ. एक भी आपने उनका वायदा पूरा नहीं किया. ಇದುವರೆಗೂ ಸಹ ಒಂದೇ ಒಂದು ಭರವಸೆಯನ್ನ ತಮ್ಮ ಭರವಸೆಯನ್ನ ಅನುಷ್ಠಾನಕ್ಕೆ ತಂದಿಲ್ಲ. दूसरी तरफ आप अदानी जी से भी वायदे करते हो और उन सबको पूरा करते हो. ತಾವು ಮತ್ತೊಂದು ಜಾಗದಲ್ಲಿ ಅದಾನಿ ಅವರಿಗೆ ಎಲ್ಲ ರೀತಿಯ ಭರವಸೆಯನ್ನ ಕೊಡ್ತೀರಿ, ಅವರ ಎಲ್ಲ ಭರವಸೆಯನ್ನು ಸಹ ಅದಾನಿ ಅವರ ಭರವಸೆಯನ್ನ ತಾವು ಈಡೇರಿಸ್ತಾ ಇದ್ದೀರಿ. उसको हिंदुस्तान के एयरपोर्ट दिलवा दिए, सरकार ने पोर्ट दिलवा दिए, डिफेंस इंडस्ट्री पकड़ा दी, तो वो वायदे पूरे करते हैं. ಅದಾನಿ ಅವರಿಗೆ ಈ ಭಾರತ ದೇಶದ ವಿಮಾನ ನಿಲ್ದಾಣಗಳು, ಬಂದರುಗಳು ಮತ್ತು ಹಲವಾರು ಬಂದರುಗಳನ್ನ ಅವರಿಗೆ ನೀವು ಕೊಟ್ಟಿದ್ದೀರಿ. मगर गरीबों को जो कहते हैं, युवाओं को जो कहते हैं, मछुआरों को जो कहते हैं, वो कभी पूरा नहीं करते. ಏನು ಭರವಸೆಗಳನ್ನ ಬಡವರಿಗೆ ಕೊಡ್ತೀರಿ, ಮೀನುಗಾರರಿಗೆ ಕೊಡ್ತೀರಿ, ಯುವಕರಿಗೆ ಕೊಡ್ತೀರಿ, ಆ ಭರವಸೆಯನ್ನು ನೀವು ಅನುಷ್ಠಾನಕ್ಕೆ ತರೋದಿಲ್ಲ. बिजनेस वालों को, स्मॉल और मीडियम बिजनेस वालों को खत्म कर दिया. ಸಣ್ಣ ಉದ್ಯಮಿದಾರರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ಸಂಪೂರ್ಣವಾಗಿ ಅವರನ್ನು ಮುಗಿಸಿದೆ. नोटबंदी ने गरीबों का पैसा छीन लिया ನೋಟ್ ಅಮಾನ್ಯೀಕರಣ ಬಡವರ ಹಣವನ್ನೆಲ್ಲ ಕಸಿದುಕೊಂಡಿದೆ. और आज स्थिति यह है कि युवाओं को रोजगार नहीं मिल सकता. ಇವತ್ತು ಯಾವ ಸ್ಥಿತಿ ಅಂತ ಹೇಳಿದ್ರೆ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. चाहे कुछ भी हो जाए, बीजेपी की सरकार में रोजगार नहीं मिल सकता. ಏನೇ ಆದ್ರೂ ಸಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. मेरे पास आंकड़े हैं. 40 करोड़ लोग गरीबी में फिर से घुस गए. ನನ್ನಲ್ಲಿ ಅಂಕಿ ಅಂಶಗಳಿದೆ. 40 ಕೋಟಿ ಜನ ಪುನಃ ಬಡತನ ರೇಖೆಯ ಕೆಳಗಡೆ ಹೋಗಿದ್ದಾರೆ. 1% लोगों के पास हिंदुस्तान का 40% धन है. 1% ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಈ ಭಾರತ ದೇಶದ 40% ಬಂಡವಾಳ ಇದೆ. 90 लाख स्मॉल और मीडियम कंपनीज बंद हो गई. 90 ಲಕ್ಷ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆ ಮುಚ್ಚೋಗಿದೆ. 1.6 करोड़ लोगों का जॉब चला गया. 1.6 ಲಕ್ಷ ಜನಗಳ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ये है बीजेपी का विकास. ಇದು ಭಾರತೀಯ ಜನತಾ ಪಾರ್ಟಿಯ ವಿಕಾಸ ಮಂತ್ರ. भ्रष्टाचार 40%, बेरोजगारी और महंगाई. ಭ್ರಷ್ಟಾಚಾರ 40%, ನಿರುದ್ಯೋಗ ಮತ್ತು ಬೆಲೆ ಏರಿಕೆ. तो चुनाव से पहले कांग्रेस के सीनियर नेता मिले. ಚುನಾವಣೆ ಮೊದಲು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರೆಲ್ಲ ಭೇಟಿ ಮಾಡಿದ್ರು. और हमने सवाल पूछा कि कांग्रेस पार्टी की सरकार को कर्नाटक के लोगों के लिए क्या करना चाहिए. ನಾನಲ್ಲೇ ಪ್ರಶ್ನೆ ಮಾಡಿದೆ, ಕರ್ನಾಟಕದ ಜನತೆಗೆ ಕಾಂಗ್ರೆಸ್ ಪಕ್ಷ ಏನ್ ಕೊಡಬಹುದು ಅಂತ ಹೇಳಿ. और सिर्फ हमने नहीं, हमने कर्नाटक की महिलाओं से, युवाओं से, किसानों से, मजदूरों से ये सवाल पूछा. ಇದು ಕೇವಲ ನಾವಲ್ಲ, ಕರ್ನಾಟಕ ರಾಜ್ಯದ ಮಹಿಳೆಯರು, ಕಾರ್ಮಿಕರು ಮತ್ತು ಕೃಷಿಕರನ್ನು ಸಹ ನಾವು ಈ ಪ್ರಶ್ನೆಯನ್ನ ಕೇಳಿದ್ವಿ. हमने उनसे कहा, पिछले 3 सालों में आपने 40% भ्रष्टाचार सहा, बेरोजगारी सही, महंगाई सही. अब आप बताइए हमें क्या करना चाहिए. ತಾವು ಹಿಂದೆ 3 ವರ್ಷದಲ್ಲಿ ಭ್ರಷ್ಟಾಚಾರವನ್ನ ಸಹಿಸಿಕೊಂಡ್ರಿ, ನಿರುದ್ಯೋಗವನ್ನ ಸಹಿಸಿಕೊಂಡ್ರಿ, ಬೆಲೆ ಏರಿಕೆಯನ್ನು ಸಹಿಸಿಕೊಂಡ್ರಿ, ಈಗ ನಾವು ಏನ್ ಮಾಡಬೇಕು ಅಂತ ಹೇಳಿ ಅಂತ ಕೇಳಿದೆ. आपने हमें 4 जवाब दिए. ತಾವು ನನಗೆ 4 ಉತ್ತರವನ್ನು ಕೊಟ್ಟರು.
पहला जवाब कर्नाटक की महिलाओं ने दिया। ಮೊದಲನೇ ಉತ್ತರ ಕರ್ನಾಟಕ ರಾಜ್ಯದ ಮಹಿಳೆಯರು ಕೊಟ್ಟರು. गृह लक्ष्मी स्कीम, ಅದು ಗೃಹ ಲಕ್ಷ್ಮಿ ಭರವಸೆ. ये हमने नहीं कहा, ये कर्नाटक की महिलाओं ने कांग्रेस पार्टी से कहा। ಇದು ನಾವು ಹೇಳಿದ್ದಲ್ಲ, ಕರ್ನಾಟಕ ರಾಜ್ಯದ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿದಂತ ವಿಚಾರ. गृह लक्ष्मी स्कीम का मतलब 2000 रुपए हर महीने कर्नाटक की महिलाओं को। ಗೃಹ ಲಕ್ಷ್ಮಿ ಈ ಒಂದು ಗ್ಯಾರಂಟಿಯ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಮನೆ ನಡೆಸ್ತಕ್ಕಂತ ಮನೆಯ ಒಡತಿ ಮನೆಯ ಯಜಮಾನಿ ಅವ್ರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಕೊಡ್ತಕ್ಕಂಥ, हर परिवार में महिला को 2000 रुपए हर महीना। ಪ್ರತಿ ಕುಟುಂಬದ ಮನೆ ನಡೆಸ್ತಕ್ಕಂತ ಯಜಮಾನಿಗೆ ಮಹಿಳೆಗೆ 2000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು. दूसरा वायदा गृह ज्योति स्कीम, 200 यूनिट बिजली मुफ्त में। ಎರಡನೇ ಭರವಸೆ, ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ಕೊಡ್ತಕ್ಕಂಥದ್ದು. तीसरा वायदा 10 किलो चावल परिवार के हर मेंबर को। ಮೂರನೇ ಭರವಸೆ 10 ಕಿಲೋ ಅಕ್ಕಿ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ತಿಂಗಳಿಗೆ 10 ಕೆಜಿ ಕೊಡ್ತಕ್ಕಂಥದ್ದು. और चौथा वायदा युवा निधि, ನಾಲ್ಕನೇ ಭರವಸೆ ಯುವ ನಿಧಿ, 3000 रुपए हर महीना हर ग्रेजुएट को और 1500 रुपए हर महीने डिप्लोमा होल्डर्स को। ಪ್ರತಿ ಪದವೀಧರರಿಗೆ 3000 ರೂಪಾಯಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ 1500 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥ ವಿಚಾರ. और ये सिर्फ शुरुआत है। ಇದು ಕೇವಲ ಪ್ರಾರಂಭ ಮಾಡತಕ್ಕಂಥದ್ದು. कर्नाटक में पैसे की कोई कमी नहीं है। ಕರ್ನಾಟಕದಲ್ಲಿ ಹಣಕ್ಕೇನು ಕೊರತೆ ಇಲ್ಲ. ये काम ईमानदार सरकार आसानी से कर सकती है। ಈ ಕೆಲಸವನ್ನ ಬಹಳ ನಿಷ್ಠಾವಂತ ಸರ್ಕಾರ, ಪ್ರಾಮಾಣಿಕ ಸರ್ಕಾರ ಈ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. और ये जो निर्णय है ये 6 महीने में, 1 साल में नहीं होगा। ಏನು ತೀರ್ಮಾನ ನಾವು ತೆಗೆದುಕೊಂಡಿದ್ದೀವಿ ಅದು 6 ತಿಂಗಳಾಗಲಿ 1 ವರ್ಷ ಆಗಲಿ ಅದರಲ್ಲಿ ಆಗೋದಿಲ್ಲ ಅಂತ ಹೇಳ್ತೀನಿ. कांग्रेस के नेताओं ने निर्णय ले लिया है कि ये डिसीजन पहले दिन पहली कैबिनेट मीटिंग में होगा। ಕಾಂಗ್ರೆಸ್ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ. ಈ ತೀರ್ಮಾನವನ್ನ ಮೊದಲನೇ ಕ್ಯಾಬಿನೆಟ್ ಮೊದಲನೇ ದಿವಸ ಈ ತೀರ್ಮಾನವನ್ನ ನಾವು ಅನುಷ್ಠಾನಕ್ಕೆ ತರ್ತೇವೆ. पहले दिन पहली कैबिनेट मीटिंग में ಮೊದಲನೇ ದಿವಸ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ತೀರ್ಮಾನ. गृह लक्ष्मी, गृह ज्योति, अन्नभाग्य, युवा निधि, गृह मीटिंग पहले दिन। ಗೃಹ ಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಇದನ್ನ ಮೊದಲನೇ ದಿವಸವೇ ಅನುಷ್ಠಾನಕ್ಕೆ ತರ್ತೇವೆ. अब देखिए प्रधानमंत्री जी वायदे करते हैं, ಪ್ರಧಾನಮಂತ್ರಿಗಳು ಭರವಸೆಗಳನ್ನು ಕೊಡ್ತಾರೆ. 15 लाख रुपए का वायदा किया, 15 ಲಕ್ಷ ರೂಪಾಯಿ ತಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿ 2 करोड़ युवाओं को रोजगार देने का वायदा किया, ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸತಕ್ಕಂತ ಕೆಲಸ, भ्रष्टाचार के खिलाफ लड़ने का वायदा किया, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡತಕ್ಕಂತ ವಿಚಾರವನ್ನು ಸಹ ಹೇಳಿದ್ರು. इनमें से एक भी वायदा पूरा नहीं हुआ है। ಇದರಲ್ಲಿ ಯಾವುದೇ ಒಂದು ಭರವಸೆ ಪೂರ್ಣವಾಗಿ ಅವರ ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲಿಲ್ಲ. काला धन बढ़ा और जब मैंने भ्रष्टाचार के बारे में आवाज उठाई मुझे पार्लियामेंट से निकाल दिया। ಕಪ್ಪು ಹಣ ಜಾಸ್ತಿ ಆಯಿತು, ಭ್ರಷ್ಟಾಚಾರದ ವಿರುದ್ಧ ನಾನು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಕ್ಕೆ ನನ್ನ ಪಾರ್ಲಿಮೆಂಟ್ ಅಲ್ಲಿ ನನ್ನ ಅನರ್ಹ ಮಾಡಿದ್ದಾರೆ. मैंने सिर्फ ये पूछा था प्रधानमंत्री जी आप भ्रष्टाचार की बात करते हो, कर्नाटक में स्टेज में आपके पास जो खड़े हैं उनको तो आप देखते नहीं हो। ನಾನು ಪ್ರಧಾನಮಂತ್ರಿಯಲ್ಲಿ ಕೇಳಿದೆ, ಕರ್ನಾಟಕದಲ್ಲಿ ನೀವು ಭಾಷಣ ಮಾಡಕ್ಕೆ ವೇದಿಕೆಯಲ್ಲಿ ಹೋದಾಗ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತೀರಿ,
ನಿಮ್ಮ ಸುತ್ತಮುತ್ತ ನಿಮ್ಮ ಕುರ್ಚಿಗಳಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಸಹ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ನಾಯಕರು. एक सवाल का जवाब दे दो, ये अदानी जी और आपके बीच में रिश्ता क्या है? ಒಂದೇ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡು. ನರೇಂದ್ರ ಮೋದಿ ಅವರೇ, ನಿಮ್ದು ಮತ್ತು ಅದಾನಿ ಅವರ ಸಂಬಂಧ ಏನು ಅಂತ ನಾನು ಪ್ರಶ್ನೆ ಕೇಳಿದ್ದೇನೆ. ये इसकी कंपनी में, विदेश में शेल कंपनी में जो पैसा है वो किसका है? ये जवाब दो. ವಿದೇಶದಲ್ಲಿರ್ತಕ್ಕಂಥ ನಕಲಿ ಕಂಪನಿಗಳ ಅಕೌಂಟ್ ಯಾರ್ದು ಅಂತ ಹೇಳಿ ಉತ್ತರ ಕೊಡು ಅಂತ ಕೇಳ್ತಾ ಇದ್ದೀನಿ. जवाब नहीं मिला. पहले मेरी स्पीच को रद्द किया और फिर मुझे पार्लियामेंट से निकाल दिया. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ. ತದನಂತರ ಪಾರ್ಲಿಮೆಂಟ್ ಅಲ್ಲಿ ಮೈಕ್ ಆಫ್ ಮಾಡಿದ್ರು. ತದನಂತರ ನನ್ನ ಪಾರ್ಲಿಮೆಂಟ್ ಇಂದ ಹೊರಗಡೆ ಹಾಕಿದ್ರು. तो प्रधानमंत्री जी को आदत है कि वो अपने वायदे पूरे नहीं करते. ಪ್ರಧಾನಮಂತ್ರಿ ಅವರ ಹವ್ಯಾಸ ಅವರ ಭರವಸೆಗಳನ್ನು ಪೂರ್ಣವಾಗಿ ಅವರು ಯಾವತ್ತೂ ಸಹ ಅನುಷ್ಠಾನಕ್ಕೆ ತರುವುದಿಲ್ಲ. हम अपने वायदे पूरे करते हैं. ನಾವು ನಮ್ಮ ಭರವಸೆಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ छत्तीसगढ़ में हमने किसानों से वायदा किया कि धान उनको सही रेट पे मिलेगा. हमने पूरा किया. ಛತ್ತೀಸ್ಗಢದಲ್ಲಿ ರೈತರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ವಿ. ಅವರ ಉತ್ಪಾದನೆಗೆ ಸರಿಯಾದ ಬೆಂಬಲ ಬೆಲೆಯನ್ನ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ವಿ. ಅದನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಿದ್ದೀವಿ. हिमाचल में वायदा किया, पूरा किया. ಹಿಮಾಚಲದಲ್ಲಿ ಭರವಸೆ ಕೊಟ್ಟು ಅದನ್ನು ಸಹ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. मैं आपको गारंटी देता हूं कि ये जो 4 वायदे हमने किए हैं ये पहली कैबिनेट मीटिंग में पहले दिन में हो जाएंगे. ಬಹಳ ನಿಶ್ಚಿತವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಏನು 4 ಭರವಸೆಗಳನ್ನ ಕೊಟ್ಟಿದ್ದೀವಿ ಅದನ್ನ ಮೊದಲನೇ ಕ್ಯಾಬಿನೆಟ್ ನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತೇವೆ. मगर प्रधानमंत्री से मैं एक बात कहता हूं. ಆದ್ರೆ ಪ್ರಧಾನಮಂತ್ರಿಯಲ್ಲಿ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. और कर्नाटक की जनता, आप इस बात को याद रखना. ಕರ್ನಾಟಕದ ಜನತೆ ಈ ವಿಚಾರವನ್ನು ನೆನಪಲ್ಲಿಡಿ. प्रधानमंत्री जी, हम ये वायदा यहां पूरा करेंगे. आप एक काम करना, जब कांग्रेस की सरकार इन 4 वायदों को यहां पूरा करेगी तो आप इन वायदों को हिंदुस्तान में पूरा करके दिखा देना. ನಾನು ನರೇಂದ್ರ ಮೋದಿ ಅವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ 4 ಭರವಸೆಯನ್ನು ನಾವು ಅನುಷ್ಠಾನಕ್ಕೆ ತರ್ತೀವಿ. ಇಲ್ಲಿ ಅನುಷ್ಠಾನಕ್ಕೆ ತಂದ ನಂತರ ನರೇಂದ್ರ ಮೋದಿ ಅವರ ಈ 4 ಭರವಸೆಗಳನ್ನ ಇಡೀ ಭಾರತ ದೇಶದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳಿ. मोदी जी, आप गरीबों से वायदा करते हो, किसानों से वायदे करते हो, देश के युवाओं से वायदे करते हो, उनको पूरा नहीं करते हो. ನರೇಂದ್ರ ಮೋದಿ ಅವರೇ, ನೀವು ಬಡವರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ, ರೈತರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ, ಯುವಕರಿಗೆ ಆಶ್ವಾಸನೆಯನ್ನು ಕೊಡ್ತೀರಿ. ಯಾವುದೇ ಆಶ್ವಾಸನೆಯನ್ನು ಪೂರ್ತಿಗೊಳಿಸೋದಿಲ್ಲ. एक भी आपने उनका वायदा पूरा नहीं किया. ಇದುವರೆಗೂ ಸಹ ಒಂದೇ ಒಂದು ತಮ್ಮ ಭರವಸೆಯನ್ನು ಅನುಷ್ಠಾನಕ್ಕೆ ತಂದಿಲ್ಲ. दूसरी तरफ आप अदानी जी से भी वायदे करते हो और उन सबको पूरा करते हो. ತಾವು ಮತ್ತೊಂದು ಜಾಗದಲ್ಲಿ ಅದಾನಿ ಅವರಿಗೆ ಎಲ್ಲ ರೀತಿಯ ಭರವಸೆಯನ್ನ ಕೊಡ್ತೀರಿ. ಅವರೆಲ್ಲ ಭರವಸೆಯನ್ನು ಸಹ ಅದಾನಿ ಅವರ ಭರವಸೆಯನ್ನ ತಾವು ಈಡೇರಿಸ್ತಾ ಇದ್ದೀರಿ. उसको हिंदुस्तान के एयरपोर्ट दिलवा दिए, सरकार ने पोर्ट दिलवा दिए, डिफेंस इंडस्ट्री पकड़ा दी, तो वो वायदे पूरे करते हैं. ಅದಾನಿ ಅವರಿಗೆ ಈ ಭಾರತ ದೇಶದ ವಿಮಾನ ನಿಲ್ದಾಣಗಳು, ಬಂದರುಗಳು ಮತ್ತು ಹಲವಾರು ಬಂದರುಗಳನ್ನ ಅವರಿಗೆ ನೀವು ಕೊಟ್ಟಿದ್ದೀರಿ. मगर गरीबों को जो कहते हैं, युवाओं को जो कहते हैं, मछुआरों को जो कहते हैं, वो कभी पूरा नहीं करते. ಏನು ಭರವಸೆಗಳನ್ನ ಬಡವರಿಗೆ ಕೊಡ್ತೀರಿ, ಮೀನುಗಾರರಿಗೆ ಕೊಡ್ತೀರಿ, ಯುವಕರಿಗೆ ಕೊಡ್ತೀರಿ, ಆ ಭರವಸೆಯನ್ನು ನೀವು ಅನುಷ್ಠಾನಕ್ಕೆ ತರೋದಿಲ್ಲ. हमारा पुराना रिश्ता है. ಮ್ಯಾಂಗ್ಳೂರ್ ಜೊತೆ ನನಗೆ ಬಹಳ ಹಳೆಯ ಸಂಬಂಧ ಇದೆ ನಮ್ದು. आप जानते हो कि यहाँ पे पोर्ट कांग्रेस पार्टी ने इंदिरा गांधी जी ने बनाया था. ತಾವು ಎಲ್ರಿಗೂ ಸಹ ಪರಿಚಯ ಇದೆ. ಮಂಗಳೂರಲ್ಲಿ ಇರ್ತಕ್ಕಂಥ ಬಂದರನ್ನ ಇಂದಿರಾ ಗಾಂಧಿ ಅವರು ಮಾಡಿದ್ರು. मैंगलोर इंटरनेशनल एयरपोर्ट, मैंगलोर रिफाइनरी एंड
पेट्रोकेमिकल्स लिमिटेड, ये कांग्रेस पार्टी की देन है। ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮಂಗಳೂರು ಕೆಮಿಕಲ್ ಫರ್ಟಿಲೈಸರ್ಸ್ ಇವೆಲ್ಲವೂ ಸಹ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆದಂತದ್ದು। 4 पब्लिक सेक्टर बैंक, दक्षिण कन्नड़ा कनारा बैंक, कॉर्पोरेशन बैंक, विजय बैंक, सिंडिकेट बैंक, 4 ಸಾರ್ವಜನಿಕ ಉದ್ದಿಮೆ ಬ್ಯಾಂಕ್ಗಳಾಗಿದ್ದಂತಹ ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್, ये आपकी शान थे। ಇದು ನಿಮ್ಮ ಹೆಮ್ಮೆ ಮತ್ತು ಗೌರವವಾಗಿತ್ತು। इन सबको नेशनलाइज्ड बैंक्स के साथ मर्ज कर दिया। ಎಲ್ಲವನ್ನೂ ಸಹ ಎಲ್ಲ ಬ್ಯಾಂಕ್ ಅನ್ನು ಸಹ ಒಂದೇ ಬ್ಯಾಂಕ್ ನಲ್ಲಿ ಎಲ್ಲ ಸೇರಿಸಿದ್ದಾರೆ। तो पुराना रिश्ता है हमारा, ಬಹಳ ಹಳೆಯ ಸಂಬಂಧ ಮಂಗಳೂರು ಜೊತೆ ನಮ್ದಿದೆ। इस बार चुनाव में कांग्रेस पार्टी जीतने जा रही है। ಈ ಬಾರಿ ಖಚಿತವಾಗಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸ್ತಾ ಇದೆ। उसको कोई नहीं रोक सकता ಇದನ್ನ ಯಾರೂ ಸಹ ಈ ಪ್ರಪಂಚದಲ್ಲಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ। और 150 सीटों से जीतने वाली है। ಈ ಚುನಾವಣೆಯಲ್ಲಿ 150 ಸೀಟು ಗೆಲ್ತಾ ಇರ್ತಕ್ಕಂಥದ್ದು। बीजेपी 40% वाली पार्टी है। ಭಾರತೀಯ ಜನತಾ ಪಾರ್ಟಿ 40% ಭ್ರಷ್ಟಾಚಾರದ ಪಾರ್ಟಿ। उनको आप 40 सीटें दीजिए, उनको 40 नंबर अच्छा लगता है। ಅವರಿಗೆ 40 ಸೀಟ್ ಮಾತ್ರ ಕೊಡಿ, ಅವರಿಗೆ 40 ಬಹಳ ಪ್ರಿಯವಾದ್ದು। और याद रखिए कि पिछली सरकार उन्होंने आपसे चोरी की थी। ಮತ್ತು ಅದನ್ನ ನೆನಪಲ್ಲಿಡಿ, ಈ ಒಂದು ಸರ್ಕಾರವನ್ನ ಕದ್ದು ಮಾಡಿರ್ತಕ್ಕಂಥದ್ದು। नरेंद्र मोदी जी ने कहा कि कांग्रेस पार्टी अपने वायदे पूरा नहीं करेगी। ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಏನು ಭರವಸೆ ಕೊಟ್ಟಿದೆ ಅದು ಪೂರ ಮಾಡೋದಿಲ್ಲ ಅಂತ ಹೇಳಿ। हमने आपको गारंटी दी है कि 4 वायदे पहली कैबिनेट मीटिंग में पहले दिन हो जाएंगे। ನಾನು ನಿಮಗೆ ಭರವಸೆಯನ್ನು ಕೊಟ್ಟಿದ್ದೀವಿ, ಮೊದಲನೇ ದಿವಸ ಮೊದಲನೇ ಕ್ಯಾಬಿನೆಟ್ ಅಲ್ಲಿ 4 ಭರವಸೆಗಳು ಕೂಡ ಅನುಷ್ಠಾನಕ್ಕೆ ಬರಲಿದೆ। मोदी जी आपने कहा था कि 4 वायदे पूरे नहीं होंगे। ಮೋದಿಜಿ ಅವರೇ ನೀವು ಹೇಳಿದ್ರಿ ಈ 4 ಭರವಸೆ ಪೂರ್ಣ ಆಗುವುದಿಲ್ಲ ಅಂತ ಹೇಳಿ। मैं थोड़ी और बात जोड़ देता हूं। ನಾನು ಮತ್ತೊಂದು ವಿಚಾರಗಳನ್ನು ಅದರ ಜೊತೆ ಸೇರಿಸ್ತಾ ಇದ್ದೀನಿ। हम 4 वायदे नहीं, पहले दिन हम 5 वायदे पूरे करेंगे। 4 ಭರವಸೆಗಳಲ್ಲ, 4 ಭರವಸೆಗಳಲ್ಲ, ಮೊದಲನೇ ದಿವಸ 5 ಭರವಸೆಗಳನ್ನು ನಾವು और 4 वायदों में हम एक और वायदा जोड़ेंगे। किसके लिए? महिलाओं के लिए। ಈ 4 ಭರವಸೆ ಜೊತೆಗೆ ಮತ್ತೊಂದು ಮಹತ್ವಪೂರ್ಣವಾದ ಭರವಸೆಯನ್ನು ಕೊಡ್ತಾ ಇದ್ದೀವಿ। ಅದು ಯಾರಿಗೆ ಅಂತ ಹೇಳಿದ್ರೆ ಈ ರಾಜ್ಯದ ಮಹಿಳೆಯರಿಗೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಬೀಳ್ತಾ ಇದ್ದೇನೆ। मोदी जी अच्छी तरह सुनिए। ನರೇಂದ್ರ ಮೋದಿ ಅವರೇ ಕಿವಿ ಕೇಳಿ, ನಾವು ಹೇಳ್ತಕ್ಕಂಥದನ್ನ ಕೇಳಿ। कांग्रेस की सरकार बनते ही पहले दिन 5वां वायदा, कर्नाटक की सब महिलाएं पब्लिक ट्रांसपोर्ट में, बसेस में मुफ्त में जाएंगी। ಮೊದಲನೇ ದಿವಸ ನರೇಂದ್ರ ಮೋದಿ ಅವರೇ ಕಿವಿಗೊಟ್ಟು ಕೇಳಿ, ಮೊದಲನೇ ದಿವಸ ಎಲ್ಲ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರವಾಸ ಮಾಡತಕ್ಕಂಥದ್ದು। जो आपके लोगों ने पैसा चोरी किया, 40% पैसा कर्नाटक की महिलाओं से लिया। ನಿಮ್ಮ ಸರ್ಕಾರ 40% ಕಳ್ಳತನ ಮಾಡಿದೆ, ಕರ್ನಾಟಕ ರಾಜ್ಯದ ಮಹಿಳೆಯರಿಂದ ಕಳ್ಳತನ ಮಾಡಿದೆ। वो आपका काम है। ಇದು ಅದು ನಿಮ್ಮ ಕೆಲಸ। हमारा काम कर्नाटक की महिलाओं को कर्नाटक का पैसा देने का है। ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಅವರ ಹಣವನ್ನು ಕೊಡ್ತಕ್ಕಂಥದ್ದು। इसलिए चुनाव जीतने के एकदम बाद जब भी आप बस में किसी भी महिला से मिलेंगे, वो 1 रुपया नहीं देगी बस में ट्रैवल करने के लिए। ಸರ್ಕಾರ ಬಂದ ನಂತರ ನೀವು ಯಾವುದೇ ಮಹಿಳೆಯರನ್ನ ಕೇಳಿ, ಯಾವುದೇ ಬಸ್ಸಲ್ಲಿ ಹೋದ್ರೂ ಸಹ ಸರ್ಕಾರಿ ಬಸ್ಸಲ್ಲಿ ನಿಮಗೆ ಉಚಿತವಾಗಿ ಪ್ರವಾಸ ಆಗುತ್ತೆ। 4 वायदे नहीं, 5 वायदे पूरे करेंगे। 4 ಭರವಸೆ ಅಲ್ಲ, 5 ಭರವಸೆಗಳು। आप सबका दिल से बहुत बहुत धन्यवाद। नमस्कार, जय हिंद। ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳು। ನಮಸ್ಕಾರ, ಜೈ ಹಿಂದ್।
ಭರವಸೆ, ಕಾಂಗ್ರೆಸ್ ಭರವಸೆ, ರಾಹುಲ್ ಗಾಂಧಿ ಭರವಸೆ. ಈಗ ಸಹ್ಯಾದ್ರಿ ಬಳಗದಿಂದ ಗೌರವಾನ್ವಿತರಿಗೆ ಆತ್ಮೀಯವಾದಂತಹ ಅಭಿನಂದನೆ. ಸನ್ಮಾನ್ಯ ರಾಹುಲ್ ಜಿ ಅವರಿಗೆ ಸನ್ಮಾನ್ಯ ಸಹ್ಯಾದ್ರಿ ಬಳಗದಿಂದ ಆತ್ಮೀಯವಾದಂತಹ ಅಭಿನಂದನೆ. ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾರೆ. ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶಾಲೆಟ್ ಪಿಂಟೋ ಅವರು. बोलो भारत माता की, राहुल गांधी की, राहुल गांधी की, राहुल गांधी की. On behalf of Dakshina Kannada Congress, I want to express my gratitude to our leader of masses, Shri Rahul Gandhi ji, a crusader who is working tirelessly to unite our country. Thank you, sir. Thank you once again. ನಾನು ಇವತ್ತು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರುಗಳಾದ ಕೆ.ಸಿ. ವೇಣುಗೋಪಾಲ್ ಸರ್, ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸರ್, ಶ್ರೀ ಬಿ. ವೀರಪ್ಪ ಮೊಯ್ಲಿ ಸರ್, ಶ್ರೀ ಬಿ.ಕೆ. ಹರಿಪ್ರಸಾದ್ ಸರ್, ಶ್ರೀ